ಯೋಗ ಪೂರ ತಿಕ್ಕಂಡೇ ಪುಣಂಚಿನ ವಸ್ತುಗಳು ನಮ್ಮ ಜೀವಮಾನವು ತಿಕ್ಕಂಡು ಅಂಡ ಯೋಗ ನೇ ಪಂಡ ನಾವನೇ ಪಂಪ ಏತೋ ನೀರು ತೆಪ್ಪುಣಂಚಿನ ಸಂದರ್ಭ ಒಳ್ಳೆ ಮುಟ್ಟದ ಜಾಗದ ಗೆಡ್ಡೆ ನೀರು ತೆಕ್ಕೊಂಡು ನಮಕ್ ತಿಕ್ಕಿಜಿನ ಬಹಳ ಬೇಸರ ಉಪ್ಪೊಂಜಿ ಇಂಚ ಅದಕ್ಕೆ ಮುಟ್ಟದಿಲ್ಲ ಏನೆಲ್ಲ ಕರೆಂಟ್ ಉಂಟು ನಮ್ಮ ಎಲ್ಲರ ಕರೆಂಟ್ ಇಜ್ಜಿನ ಬೇಸರ ಆಗ ಒಂಜಿ ಅಪನಗ ನಮ್ಮ ಜೀವಮಾನೊಡ್ಲ ಒಂದು ಎಡ್ಡೆಂದು ಬಂದ್ಬಿಡು ಇತ್ತಂಡನೆ ಆಯನ ಜೀವಮಾನೊಡ್ಲ ಈತ ಸಾರ್ಥಕ ತೆಗೆದುಕೊಂಡ ಒಂಜಿ ಬ್ರಹ್ಮಕಲಶಡು ಎತೋ ಜನತ್ತ ಸಹಕಾರಗಳು ಕರಸೇವೆಗಳು ಎತೋ ಜನತ್ತ ಒಂಜಿ ಶ್ರಮ ಎಲ್ಲ ಅಂಜಿ ಸಾಕಾರಗೊಳ್ಳಿರೋದು ಅಪನಗ ಆ ಒಂಜಿ ಸಾಕಾರಗೊಳ್ಳೋಡು ಅಂದ ಪರಿಪೂರ್ಣವಾದ ಈ ಕ್ಷೇತ್ರಡಾಯನ ಕಾರಣ ಸುಬ್ರಹ್ಮಣ್ಯ ದೇವರನ್ನ ಆಶೀರ್ವಾದ ಪ್ರಾಮುಖ್ಯವಾದದ್ದು ಅದಕ್ಕೋಸ್ಕರವಾಗಿ ಸೀಮೆದೇವರಾಂಚಿತ್ರ ಪುತ್ತೂರು ಮಹಾಲಿಂಗೇಶ್ವರ ದೇವರು ಸಪರಿವಾರ ಶಕ್ತಿಗಳಿಂದ ಮಲೆನಾಡು ಗಂಗನಾಯಕ ಉಳ್ಳಾಲ್ತಿಲ್ಲ ಅಂಜನೆ ನಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟಂಚಿದ್ದ ಕುಲದೇವರು ದಯಗೊಂಡ ನಮ್ಮ ಕುಲದೇವರನ್ನ ಆಶೀರ್ವಾದ ಇಜ್ಜಿಂದ ಅಂದ್ರೆ ಈ ಒಂಜಿ ಸುಯೋಗಲ ನಮಗೆ ಒದಗಿದು ಬರ್ತೀವಿ ಅವಾಗ ಅಕ್ಲೊಂಜಿ ಆಶೀರ್ವಾದ ಎಲ್ಲ ಸಪರಿವಾರ ನಾಗದೇವರು ಸುಬ್ರಹ್ಮಣ್ಯ ದೇವರು ಗಣಪತಿ ದುರ್ಗೆ ವ್ಯಾಘ್ರಶಾಮಂಡಿ ಗುಳಿಗೆ ಉಳ್ಳಾಲ್ತಿ ಸಪರಿವಾರ ಶಕ್ತಿಗಳನ್ನ ಅನುಗ್ರಹಡ್ತಾವರ ನಮ್ಮ ಏಪ್ರಿಲ್ 21ನೇ ತಾರೀಕು ಹಿಡಿದು ಏಪ್ರಿಲ್ 27 ಮಟ್ಟ ಬ್ರಹ್ಮಕಲಶ 27 ರಾತ್ರಿ 28 ಆ ವರ್ಷಾವಧಿ ಜಾತ್ರೋತ್ಸವ 28 ರಾತ್ರಿಗೆ ವ್ಯಾಘ್ರಚಾಮುಂಡಿ ಗುಳಿಗನ ನೇಮೋತ್ಸವದ 29 ರಾತ್ರಿ 30ಗೂ ಉಳ್ಳಾಲ್ತಿ ಸಪರಿವಾರ ದೈವಗಳನ್ನ ಈ ನೇಮೋತ್ಸವಗಳನ್ನು ಕೂಡ ಮಲ್ಪುನಾನುಭೂತ ಸಂಕಲ್ಪ ಮಾತ್ರ ಅವು ಪೂರ ಪರಿಪೂರ್ಣ ಆಗುವುದಂಡ ಸುಬ್ರಹ್ಮಣ್ಯ ದೇವರನ್ನ ಅನುಗ್ರಹಿಸಲು ಮಾತ್ರ ಸಾಧ್ಯ ಅದಕ್ಕೋಸ್ಕರವಾದ ಇನ್ನಿತ್ತ ದಿವಸ ಆ ಬ್ರಹ್ಮಕಲಶಗೂ ಆಮಂತ್ರಣ ಇಜ್ಜಿಂದಾಂಡ ಏನ ಬರುಪೂಜೆ ಎನ್ನ ಅಣ್ಣಗೆ ಸಮೇತ ಏನು ಎನ್ನ ಇಲ್ಲ ಪೂಜೆ ಅನ್ನಗ ಅಣ್ಣಗೆ ಹೊರಡಾಬು ಪಂಡಿತಿಜಿನ ಅಣ್ಣ ಮಂಡ್ಬಿ ಇಂಕ ನಾನೇ ಮೆಗ್ಗಿ ಬಂತಿಜಿ ಏಂದಾಗಬಹುದು ಅಂಚನೆ ಒಂದು ಆಮಂತ್ರಣ ಪತ್ರಿಕೆ ಒಂಜಿ ಬಲೆಯನ್ನು ಬೆಲ್ಲ ಆಹ್ವಾನಗಳು ಹಾಕುದು ಕೊಂಚ ನೆನಪು ಮುಟ್ಟಾಗ ಹಾಕು ಯಾಕಂದ್ರೆ ಅವಿತ್ತಲ್ಲ ಹಾಕು ಈಗ ಇಂಚಿದ್ನ ಕಾರ್ಯಕ್ರಮಗಳು ಆ ಪೂರ ನಡೆದು ಬರ್ತದೆ ಅದಕ್ಕೋಸ್ಕರವಾಗಲ್ಲ ಸುಬ್ರಹ್ಮಣ್ಯ ದೇವರನ್ನ ಬ್ರಹ್ಮಕಲಶೋತ್ಸವವನ್ನು ತೂವಡು ಬಂದ್ಕೊಂಡಂತಿದ್ನ ಎಷ್ಟೋ ಜನತ್ತ ಹಗಲು ರಾತ್ರಿ ಅವಿರಕ ಪರಿಶ್ರಮದಾವರ ಎಲ್ಲ ಸಾಕಾರಗೊಳ್ಳೋದು ಅದಕ್ಕೋಸ್ಕರವಾದ ದೇವರನ್ನ ಸನ್ನಿಧಾನಗಳು ಪ್ರಾರ್ಥನೆ ಬಂತಂದು ನಮಾನಿ ದಿನಗೆ ಜನವರಿ 31 ನಮ್ಮ ಸಂಕಲ್ಪ ಇರ್ತದೆ ಅಂಡ ದೇವರನ್ನ ಸಂಕಲ್ಪ ಬೇತನೆ ಉಂಟು ಅಪನಗ ಆ ದಿನತ್ತ ನೀವು ಕೈಗೂಡ್ದು ಬರ್ತದೆ ಅದಕ್ಕೋಸ್ಕರವಾದ ದೇವರ ಕೇಳುಣ್ಣೈತೆ ನಮ್ಮ ನಿಷ್ಠೇಮಂತನ ಮಾತ್ರ ಅವು ಪೂರ ಈರ್ನ ಪುಸ್ತಕ ಡೇಪನೇ ನಿಘಂಟಾಗ್ತದೆ ಅಪನಗ ಅವೇನೇ ಎಂಕ್ಲೆ ಕಾರ್ಯಗತ ಹೊಂದೊಂದುಳ್ಳಾತಂದೆ ಎಂಕ್ಲೇರ್ಲ ಎಂಕ್ಲ ಒಂಜಿ ಶ್ರಮ ಉಂಡು ಒಂದು ಆಗ್ತಂದೆ ಈರ್ನ ಅನುಗ್ರಹಡ್ತಾದ್ರೂ ಮೂಲ ನಡತೊಂದು ಅದಕ್ಕೋಸ್ಕರವಾದ ಇವತ್ತ ದಿವಸ ಆ ಒಂದು ಆಮಂತ್ರಣ ಪತ್ರಿಕೆ ಬಿಡುಗಡೆದ ಕಾರ್ಯಕ್ರಮ ಅದನಾಗ ನಾನು ತುಂಬಗೆ ಏರೇರಿಗೆ ಆಮಂತ್ರಣ ಬರೋ ಕೊರಡು ಅವು ಪೂರ ಆಯಾಯ ಕಾಲಗ ಅವು ಪೂರ ನಡತೊಂದು ಬರಡು ನಮ್ಮ ನಿಷ್ಠೇಮಂತನ ಜಾತಿ ಕಾರ್ಯಕ್ರಮಗಳುಂಟು ಅವು ಪೂರ ನಡತೊಂದು ಬರೋದು ಅದಕ್ಕೆ ಆರ್ಥಿಕವಾದಿಲ್ಲ ನಮ್ಮ ಒಂಜಿ ಪ್ರಯತ್ನ ಪಡೋದಿಲ್ಲ ನಾನು ತುಂಬಾಗ ಐತಿ ದೇವರನ್ನ ಒಂಚು ಸಹಕಾರದವರ ಎಡ್ಡೆಡ್ಡೆ ಆ ಒಂದು ಆರ್ಥಿಕ ವ್ಯವಸ್ಥೆಗೆ ಅನ್ನದಾನಾದಿಗಾತಿಪ್ಪು ಧಾರ್ಮಿಕ ಅಥವಾ ಸಾಂಸ್ಕೃತಿಕ ಕಾರ್ಯಕ್ರಮಗಳಾತಿಪ್ಪು ದೇವರನ್ನ ತಾಂತ್ರಿಕ ವೈದಿಕ ಕಾರ್ಯಕ್ರಮಗಳಾತಿಪ್ಪು ಇದು ಪೂರ ನಮ್ಮ ನೆನಪಿನ ಫುಲ್ಲು ನಡೆದು ಬರ್ತದೆ ಇಡೀ ಊರಿಗೆ ಇಡೀ ಗ್ರಾಮಗೂ ಇಡೀ ದೇಶ ಇತ್ಯಾದಿಗೂ ಕೂಡ ಸುಭಿಕ್ಷೆ ಅವಳು ಆ ಸುಬ್ರಹ್ಮಣ್ಯ ದೇವರನ್ನ ಏಪ ಸುಬ್ರಹ್ಮಣ್ಯ ದೇವರು ಈ ಒಂದು ಜಾಗೆಗೆ ನೆಲವೂರಿಯದನ್ನು ನಮಗೂ ಗೊತ್ತುಜಿ ನಮಕ ಪ್ರಶ್ನೆ 2,000 ವರ್ಷ ಅಂತ ಬಂದಿಪ್ಪಿ ಅಂಡ ಹೇಳಿದ್ರು ಏತೋ ವರ್ಷ ದುಂಬಾತಿಪ್ಪು ಅವನಗ ನಮ್ಮ ಪೂರ ಈತದಿಂದ ಲೆಕ್ಕ ಬತ್ತೊಲಿ ಅಂತಂದೆ ಇದೇ ವರ್ಷ ಅಂದ್ಕೊಂಡ್ರೆ ಸಾಧ್ಯ ಅದಕ್ಕೋಸ್ಕರವಾದ ಸುಬ್ರಹ್ಮಣ್ಯ ದೇವರನ್ನ ಕಾರ್ಮಿಕ ಏತೋ ಭಕ್ತಾದಿಗಳು ತೋಜಿದ ಬತ್ತದಂದು ನಾನು ದುಂಬಗ್ಲ ಸುಬ್ರಹ್ಮಣ್ಯ ದೇವರ ನಮ್ಮ ಮನಮಂದು ಬತ್ತ ನಡೆಗೆ ನಮಕ ಮಾಂತರನ್ನ ಕಷ್ಟಗುಳ್ಳ ಪರಿಹಾರ ಹೌದು ದಯವಿದಕ್ಕೆಂಡ ಈ ಜಾಗೆಡೆ ನಮಕ ನೀರದ ವ್ಯವಸ್ಥೆಗೆ ಒಂದೇ ದಿನಟ್ಟು ನಮಕ ನೀರ್ಲ ದಿಕ್ಕದು ಅಪನಗ ಒಂದೆರಡು ಮಲ್ಲ ಆಶೀರ್ವಾದ ಮೂಲೈತಿ ನಮ್ಮ ಪ್ರಯತ್ನ ಇತ್ತಂಡ ಸುಬ್ರಹ್ಮಣ್ಯ ದೇವರನ್ನ ಸಹಕಾರ ಉಂಟು ಅದಕ್ಕೋಸ್ಕರವಾಗಿ ನಮ್ಮ ಉಲಾಯ ಭಿನ್ನಾಭಿಪ್ರಾಯಗಳಿತ್ತಂಡ ಬುಡುಕ ಬಂಡ ನಮ್ಮ ಏರ್ನೆಲ್ಲ ಸೇವೆ ಮಲ್ಪನತ್ತು ಸುಬ್ರಹ್ಮಣ್ಯ ದೇವರನ್ನ ಸೇವೆ ಅಪನಗೆ ಇನ್ನು ಆಮಂತ್ರಣ ಪತ್ರಿಕೆ ಬಿಡುಗಡೆ ಆತಿ ನಾನು ಹೆಚ್ಚು ಜನಕ್ಕೆ ನಮ್ಮ ಆಮಂತ್ರಣ ಕೊಟ್ಟು ಆ ಇಲಾಂಜಿತ ಕಾರ್ಯಕ್ರಮಗಳು ಚುನಾವಣೆ ದಿನಾಂಕದ ಘೋಷಣೆ ಅಂಡಲ್ಲ ನಮ್ಮ ಪೂರ ಅವು ಸಮಸ್ಯೆಗಳು ಬರಬಲ್ಲಿ ಆತಾದ ಭಕ್ತಾದಿಗಳು ಅನ್ನದಾನಾದಿ ಸತ್ಕರ್ಮಗಳನ್ನು ಕೂಡ ದೇವರನ್ನ ಪ್ರಸಾದನ ಸ್ವೀಕಾರ ಬಲ್ಪುಡು ಅಂಚನೆ ಐದು ಊಲ ಅಡೆ ತಡೆಗಳು ಇದ್ದಂದೆ ಸುಬ್ರಹ್ಮಣ್ಯ ದೇವರ ಸಪರಿವಾರ ಶಕ್ತಿಗಳು ಅವು ಪೂರ ನಡಪಡಾದ ಗುರಿಯರಿಗೆ ನಮ್ಮ ಕಮಾಂತ ರೀತಿಯ ಕ್ಷೇಮಾಂಡಿಗೆ ಈ ಒಂಜಿ ಕ್ಷೇತ್ರ ಆ ಚಂದ್ರಾರ್ಕ ಪರ್ಯಂತ ಬೆಳಗಂಡಿಗೆ ಕೇರುಪೂರ ಸಹಕಾರ ಮಂತರು ಅಕೆ ಪ್ರತ್ಯಕ್ಷಾದಿ ಪ್ರೋಕ್ಷಾದಿಗಳು ಮಾಂತರಿಗ್ಲ
ಆ ಸುಬ್ರಹ್ಮಣ್ಯ ದೇವರನ್ನ ಸಂಪೂರ್ಣ ಆಶೀರ್ವಾದ ತಿಕ್ಕಾಡಿಗೆ ಪಡೆದು ಎಂಟ್ಲ ದೇವರ ಪ್ರಾರ್ಥನೆ ಮಾಡುತ್ತದೆ ಆ ಆಮಂತ್ರಣ ಭಕ್ತಿಗೆ ಊರುಗಟ್ಟಲೆ ಕಂಡ ಸುಬ್ರಹ್ಮಣ್ಯ ದೇವರ ಪ್ರಸಾದ ರೂಪವಾಗಿ ಒಂದರಿಂದ 28ನೇ ತಾರೀಕಿನ ತನಕ ನಡೆಯುವಂಥ ಆ ಒಂದು ಬ್ರಹ್ಮಕಲಶೋತ್ಸವ ಜಾತ್ರೋತ್ಸವದ ಪ್ರಯುಕ್ತ ಈ ದಿವಸ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆ ಮಾಡಲು ನಾವೆಲ್ಲರೂ ಇವತ್ತು ಸೇರಿದ್ದೇವೆ. ಕಳೆದ 1 ವರ್ಷಗಳಿಂದ ಈ ದೇವಸ್ಥಾನದ ಜೀರ್ಣೋದ್ಧಾರದ ಅಭಿವೃದ್ಧಿಯ ಕಾರ್ಯ ನಡೀತಾ ಈಗಾಗಲೇ ಒಂದು 2-3 ತಿಂಗಳಲ್ಲಿ ಬಹಳ ಅಂದರೆ ಒಂದು 60% ಕೆಲಸಗಳು ಬಾಕಿ ಇದ್ದ ಕೆಲಸಗಳು ಕೂಡ ಈಗಾಗಲೇ ಪೂರ್ಣಗೊಳ್ಳುತ್ತಾ ಬಂದು ಇನ್ನು ಕೇವಲ 31 ದಿವಸಗಳಲ್ಲಿ ಈ ಒಂದು ಸುಬ್ರಹ್ಮಣ್ಯ ದೇವಸ್ಥಾನ ಬಹಳ ಒಂದು ವಿಜೃಂಭಣೆಯಾಗಿ ಕಾಣಲು ಸಿದ್ಧ ಆಗುವಂಥ ಒಂದು ಮಟ್ಟದಲ್ಲಿ ನಾವೆಲ್ಲರೂ ಕಾಣ್ತಾ ಇದ್ದೇವೆ. 31 ದಿವಸಗಳಲ್ಲಿ ಖಂಡಿತವಾಗಿ ಇದನ್ನು ಈ ಒಂದು ಸುಬ್ರಹ್ಮಣ್ಯ ದೇವಸ್ಥಾನದ ಚಿತ್ರಣವೇ ಬದಲಾವಣೆಗೊಂಡು ಮುಂದಿನ ದಿವಸಗಳಲ್ಲಿ ಈಗಾಗಲೇ ನಾವು ಕಾಣ್ತಾ ಇದ್ದೇವೆ. ಈ ದೇವಸ್ಥಾನಕ್ಕೆ ಬರುವಂಥ ಭಕ್ತಾದಿಗಮನಿಗಳು ಕಳೆದ ಹಲವು ವರ್ಷಗಳಿಂದ ಈ ದೇವಸ್ಥಾನಕ್ಕೆ ಬರ್ತಾ ಇರುವುದನ್ನು ನಾವು ಕಾಣ್ತಾ ಇದ್ದೇವೆ. ಆದರೆ ಈಗಾಗಲೇ ನಾವು ಎಲ್ಲೂ ಈ ಒಂದು ದೇವಸ್ಥಾನಕ್ಕೆ ದೇಣಿಗೆಯನ್ನು ಕೇಳಲಿಕ್ಕೆ ಯಾರ ಕಡೆಯೂ ನಾವು ಇಷ್ಟರವರೆಗೆ ಹೋಗಿಲ್ಲ. ಆದರೂ ಅವರಷ್ಟಕ್ಕೆ ಈ ಒಂದು ಸುಬ್ರಹ್ಮಣ್ಯ ದೇವರ ಭಕ್ತಾಭಿಮಾನಿಗಳು ಬಂದು ಆ ಒಂದು ಹಣದ ರೂಪದಲ್ಲಿ ಆಗಲಿ ವಸ್ತು ರೂಪದಲ್ಲಿ ಆಗಲಿ ಕಳೆದ 1 ವರ್ಷದಿಂದ ಶ್ರಮದಾನದ ಮೂಲಕ ದಿನಕ್ಕೆ 50-60 ಜನರಿಂದ ಮೇಲ್ಪಟ್ಟು ಕೂಡ ಬಂದು ಈ ಒಂದು ದೇವಸ್ಥಾನದ ಕೆಲಸದ ಕಾರ್ಯದಲ್ಲಿ ಮಗ್ನರಾಗಿರುವುದನ್ನು ನಾವೆಲ್ಲ ಕಂಡಿದ್ದೇವೆ. ಖಂಡಿತವಾಗಿಯೂ ಭಾಳ ಸಂತೋಷ ಆಗ್ತಾ ಇದೆ. ಮೊನ್ನೆ ಮಾನಿಲ ಸ್ವಾಮಿಗಳು ಇಲ್ಲಿ ಭೇಟಿ ಕೊಟ್ಟಾಗ ಈ ದೇವಸ್ಥಾನದ ಬಗ್ಗೆ ಅವರಿಗೆ ಒಂದು ರೀತಿಯ ವಿಸ್ಮಯ ಆದಂಥ ರೀತಿಯಲ್ಲಿ ಅವರು ಮಾತಾಡಿದ್ದನ್ನು ನಾವು ಕೇಳಿದ್ದೇವೆ. ಡಾಕ್ಟರ್ ಪುತ್ತೂರಾಯರು ಕೂಡ ಆ ಸಂದರ್ಭದಲ್ಲಿ ನಮ್ಮ ಜೊತೆ ಇದ್ದರು. ಅವರು ಹೇಳಿದರು, ಈ ಆರ್ಯಪ್ಪು ಕ್ಷೇತ್ರದಲ್ಲಿ ಈ ಕಾರ್ಪಾಡಿ ಸುಬ್ರಹ್ಮಣ್ಯ ದೇವಸ್ಥಾನ ಇದು ಒಂದು ನಿಧಿ ಇದ್ದಾಗೆ. ನೀವು ಎಲ್ಲಿ ನಿಧಿಯನ್ನು ಹುಡುಕೊಂಡು ಹೋಗಬೇಕಾಗಿಲ್ಲ. ಆರ್ಯಪ್ಪು ಪರಿಸರದ ಜನರು ಈ ದೇವಸ್ಥಾನವನ್ನ ಮೇಲೆ ನಂಬಿಕೆಯನ್ನು ಇಟ್ಟು ಈ ದೇವಸ್ಥಾನದ ಅಭಿವೃದ್ಧಿಯಲ್ಲಿ ತಾವೆಲ್ಲರೂ ಭಾಗಿಯಾದರೆ ಖಂಡಿತವಾಗಿಯೂ ನಿಮಗೆ ನಿಮ್ಮ ಮುಂದಿನ ಜೀವನಕ್ಕೆ ನಿಮಗೆ ಆರೋಗ್ಯ ಆಗಲಿ ಎಲ್ಲ ನಿಮ್ಮ ವೈಯಕ್ತಿಕ ಜೀವನಕ್ಕಾಗಲಿ ಇದು ನಿಮಗೆ ಒಂದು ನಿಧಿಯ ರೂಪದಲ್ಲಿ ನಿಮ್ಮ ಮುಂದೆ ಬಂದು ನಿಮಗೆ ಆಶೀರ್ವಾದವನ್ನು ಮಾಡ್ತೇವೆ ಎಂಬ ಬಗ್ಗೆ ಕೂಡ ಮೊನ್ನೆ ಸ್ವಾಮಿಗಳು ನಮಗೆ ಹಿತವಚನವನ್ನು ನುಡಿದಿದ್ದಾರೆ. ಅದರ ಜೊತೆ ಈ ಪರಿಸರದಲ್ಲಿ ಈಗಾಗಲೇ ನಾವು ಹಲವು ದೇವಸ್ಥಾನಗಳನ್ನು ನೋಡಿದ್ದೇವೆ. ಆದರೆ ಈ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಯಾವುದೇ ಒಬ್ಬನು ಕೂಡ ಮದ್ಯ ಸೇವನೆಯನ್ನು ಮಾಡ್ತಾ ಅದೇ ರೀತಿ ಮಾಂಸಾಹಾರಿಯನ್ನು ತೆಗೆದುಕೊಂಡು ಬರಬಾರ್ದು. ಅದೇ ರೀತಿ ಯಾವುದೇ ಒಂದು ರೀತಿಯ ಎಳೆ ಅಡಿಕೆಯನ್ನು ತಿಂದು ಕೂಡ ಉಗುಳಬಾರದು ಎಂಬ ಮಾತನ್ನು ಅವರು ನಮಗೆಲ್ಲ ಮನದಟ್ಟುವ ರೀತಿಯಲ್ಲಿ ಹೇಳಿದ್ದಾರೆ. ಆದ್ದರಿಂದ ನಾವು ನಾಳೆ ದಿನ ಜಾತ್ರೋತ್ಸವಕ್ಕೆ ಕೂಡ ಎಲ್ರಿಗೂ ಕಳಕಳಿಯಿಂದ ಕೇಳ್ತಾ ಇದ್ದೇವೆ, ತಾವು ಯಾರು ಆ ಒಂದು ಮಾಂಸದ ಸೇವನೆಯನ್ನು ಮಾಡಿ ಅದರ ಜೊತೆ ಮದ್ಯಪಾನವನ್ನು ಮಾಡಿ ಎಲೆ ಅಡಿಕೆಗಳ ದೂರವಿಟ್ಟು ಒಂದು ಎಲ್ಲ ಮದ್ಯ ವಿಸರ್ಜನೆಯನ್ನು ಮಾಡಿಕೊಂಡು ಬಂದು ಇಲ್ಲಿ ಸೇವೆಯನ್ನು ಮಾಡಿಕೊಂಡು ಇಲ್ಲಿಯ ನಾಡಿನ ಆ ಬ್ರಹ್ಮಕಲಶೋತ್ಸವಕ್ಕೆ ಬಂದು ಆ ಮುಂದಿನ ದಿವಸಗಳಲ್ಲಿ ಅವರ ಆಶೀರ್ವಾದವನ್ನು ಪಡ್ಕೊಂಡು ದೇವರ ಪೂರ್ಣ ರೀತಿಯ ತಮಗೆಲ್ಲರಿಗೂ ಆಶೀರ್ವಾದವನ್ನು ಮಾಡಿ ಈ ಒಂದು ದೇವಸ್ಥಾನದ ಬ್ರಹ್ಮಕಲಶ ವಿಜೃಂಭಣೆ ರೀತಿಯಲ್ಲಿ ಅದರ ಜೊತೆ ಈಗ ಚುನಾವಣೆ ಕೂಡ ಬಂದಿದೆ. ನಾಡ್ದು ಚುನಾವಣೆ ದಿವಸದೇ ಇಲ್ಲಿ ದಿವಸ ಬ್ರಹ್ಮಕಲಶ ನಡೀಲಿಕ್ಕಿದೆ. ಆದರೂ ಕೂಡ ನಾವು ಹೆಚ್ಚಿನವರು ಇದಕ್ಕೆ ಬೇರೆ ಬೇರೆ ರೀತಿಯ ಜನರ ಸಹಕಾರವನ್ನು ಬೆಂಬಲವನ್ನಾಗಿ ಮಾಡಿಕೊಂಡು ನಾವು ಮುಂದಿನ ದಿವಸಗಳಲ್ಲಿ ಆ ಒಂದು ಬ್ರಹ್ಮಕಲಶವನ್ನು ಬಹಳ ಒಂದು ವಿಜೃಂಭಣೆಯಿಂದ ನಡೆಸಲು ನಾವೆಲ್ಲರೂ ಈಗ ತಯಾರಾಗಿದ್ದೇವೆ. ಇನ್ನು 30 ದಿವಸಗಳಲ್ಲಿ ಖಂಡಿತವಾಗಿಯೂ ನಾವು ಎನಿಸಿದ ರೀತಿಯಲ್ಲಿ ನಾವು ಪ್ರಾರಂಭ ಹಂತದಲ್ಲಿ ಖಂಡಿತವಾಗಿ ನಾವು ಎನಿಸಿರಲಿಲ್ಲ ಇಷ್ಟರ ಮಟ್ಟಿಗೆ ನಾವು ಬರ್ತೇವೆ ಅಂತೇಳಿ. ಪ್ರಾರಂಭ ಹಂತದಲ್ಲಿ ನಾವು ಎಣಿಸಿದಾಗ ಒಂದು ಬ್ರಹ್ಮಕಲಶ ಒಂದು ಸಣ್ಣ ರೂಪದಲ್ಲಿ ಬ್ರಹ್ಮಕಲಶ ಮಾಡುವ ಎಂಬ ಮಟ್ಟದಲ್ಲಿ ನಾವೆಲ್ಲ ಇದ್ದೆವು. ಆದರೆ ಇವತ್ತು ಅದು ದಿನದಿಂದ ದಿನಕ್ಕೆ ಬೆಳೆದು ನಮಗೆ ಬೇಕಾದಂಥ ವಿಸ್ತಾರವಾದ ಜಾಗ ಕೂಡ ಸಿಕ್ಕಿದೆ. ನಾವು ಕಾರ್ಯಕ್ರಮ ಮಾಡಲಿಕ್ಕೆ, ಅನ್ನ ಸಂತರ್ಪಣೆ ಮಾಡಲಿಕ್ಕೆ, ಸಭಾ ಕಾರ್ಯಕ್ರಮ ಮಾಡಲಿಕ್ಕೂ ಕೂಡ ವ್ಯವಸ್ಥಿತವಾದ ರೀತಿಯ ಒಂದು ಜಾಗ ಕೂಡ ನಮಗೆ ಪೂರಕವಾಗಿದೆ. ಅದರ ಜೊತೆ ನಾವು ಯಾವುದನ್ನೆಲ್ಲ ಎಣಿಸಿಕೊಂಡು ಬಂದಿದ್ದೇವೋ ಅದೆಲ್ಲ ಮುಗಿಯುವ ಮಟ್ಟದಕ್ಕೂ ನಾವು ಈ ಒಂದು ದೇವರ ಆಶೀರ್ವಾದದಿಂದ ನಾವೆಲ್ಲರೂ ಬಂದಿದ್ದೇವೆ. ಆದ್ದರಿಂದ ಮಗದೊಮ್ಮೆ
ಸುಬ್ರಹ್ಮಣ್ಯ ದೇವರ ಒಂದು ಆಶೀರ್ವಾದವನ್ನು ಪಡ್ಕೊಂಡು ಈ ಗ್ರಾಮಸ್ಥರು ಅದರ ಜೊತೆ ಕೇವಲ ಆರ್ಯಪ್ಪ ಗ್ರಾಮದಲ್ಲ ಮಾತ್ರ ಅಲ್ಲ, ಈ ದೇವರ ಆಶೀರ್ವಾದ ಈ ಹತ್ತಿರದ ನೆರೆಕರದ ಎಲ್ಲ ಗ್ರಾಮಗಳಿಗೆ ಕೂಡ ವಿಸ್ತರಿಸಿದೆ. ಹಲವು ಬೇರೆ ಬೇರೆ ಗ್ರಾಮಗಳಿಂದ ಇಲ್ಲಿ ಬಂದು ಪೂಜೆಯನ್ನು ಮಾಡುವುದನ್ನು ಕೂಡ ನಾವು ಕಾಣ್ತಾ ಇದ್ದೇವೆ. ಆದ್ದರಿಂದ ಅವರಿಗೆಲ್ಲರೂ ಕೂಡ ಆ ದೇವರ ಪೂರ್ಣ ಆಶೀರ್ವಾದ ದೊರಕಲಿ. ನಮಗೆಲ್ಲ ನಾವು ಸೇವೆ ಮಾಡಿದವರಿಗೆ ಕೂಡ ಆ ದೇವರ ಆಶೀರ್ವಾದ ಸಿಗಲಿ ಎಂಬ ಮಾತನ್ನು ಹೇಳ್ತಾ ನನ್ನ ಅವಕಾಶವನ್ನು ಮುಂದಿನ ನಾವು ಆ ಒಂದು ಸಂಭ್ರಮವನ್ನು ನೋಡಲಿಕ್ಕೆ ತಾವೆಲ್ಲರೂ ಭಾಗಿಯಾಗುವ ಎಂಬ ಮಾತನ್ನು ಹೇಳಿ ಇಚ್ಛೆಪಡ್ತಾ ಇದ್ದೇನೆ. ನಾನು ಬೂಡಿಯಾರ್ ರಾಧಾಕೃಷ್ಣ ರೈ. ನನ್ನನ್ನು ಇಲ್ಲಿಯವರೇ ಒಂದು ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷನಾಗಿ ಕಳೆದ 1 ವರ್ಷದಿಂದ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಅದೇ ರೀತಿ ಮೊನ್ನೆ ನಾವು ಬ್ರಹ್ಮಕಲಶೋತ್ಸವ ಸಮಿತಿಯನ್ನು ಮಾಡಿದೆವು. ಅದರಲ್ಲಿ ಕೂಡ ನನ್ನನ್ನು ಆ ಬ್ರಹ್ಮಕಲಶೋತ್ಸವದ ಅಧ್ಯಕ್ಷನಾಗಿ ಅದರ ಜೊತೆ 6 ಜನರನ್ನು ನಾವು ಗೌರವಾಧ್ಯಕ್ಷರನ್ನಾಗಲಿ ಕೂಡ ಆಯ್ಕೆ ಮಾಡಿ ನನ್ನನ್ನು ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ಮತ್ತು ಬ್ರಹ್ಮಕಲಶೋತ್ಸವ ಸಮಿತಿ ಅಧ್ಯಕ್ಷರನ್ನು ಕೂಡ ಮಾಡುವಂಥ ಅವಕಾಶ, ಅದರ ಜೊತೆ ಈ ದೇವರ ಸೇವೆ ಮಾಡುವ ಅವಕಾಶ ಕೂಡ ನನಗೆ ಸಿಕ್ಕಿದೆ ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತಾ ಇದ್ದೇನೆ. ಇಲ್ಲಿನ ಎಲ್ಲ ಭಕ್ತಾದಿಗಳಲ್ಲಿ, ಊರಿನ ಎಲ್ಲ ಭಕ್ತಾದಿಗಳಲ್ಲಿ ನಮ್ಮ ವಿನಂತಿ ಏನಂತ ಹೇಳಿದರೆ, ನಾಡ್ದು ಏಪ್ರಿಲ್ 20ರಿಂದ 28 ತನಕ ನಡೆಯುವಂಥ ಶ್ರೀ ಸುಬ್ರಹ್ಮಣ್ಯ ದೇವರ ಬ್ರಹ್ಮಕಲಶೋತ್ಸವ ಮತ್ತು ಜಾತ್ರೋತ್ಸವಕ್ಕೆ ಎಲ್ಲರೂ ಬಂದು ಭಾಗವಹಿಸಬೇಕು. ಅದೇ ರೀತಿ ಬಹಳ ವಿಜೃಂಭಣೆಯಿಂದ ನಡೆಯಲಿರುವಂಥ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರ ಸಹಕಾರವನ್ನು ಈ ಸಮಿತಿಯ ಅದು ಊರವರ ಪರವಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ 20ನೇ ತಾರೀಕಿಗೆ ಈ ಜಾತ್ರೋತ್ಸವ ಮತ್ತು ಬ್ರಹ್ಮಕಲಶೋತ್ಸವದ ಪ್ರಯುಕ್ತ ಒಂದು ಹೊರೆಕಾಣಿಕೆಯ ಮೆರವಣಿಗೆ ನಡೀಲಿಕ್ಕಿದೆ. ಪುತ್ತೂರಿನ ಶ್ರೀ ಮಹಾಲಿಂಗೇಶ್ವರ ದೇವರ ವಠಾರದಿಂದ 20ನೇ ತಾರೀಕು ಸಂಜೆ 4 ಗಂಟೆಗೆ ಹೊರಟು ಶ್ರೀ ದೇವರ ಸನ್ನಿಧಿಗೆ ಸಂಜೆ ಇಲ್ಲಿ ಮುಟ್ಲಿಕ್ಕಿದ್ದೇವೆ. ಬಹಳ ವಿಜೃಂಭಣೆಯಿಂದ ನಡೆಸುವಂಥ ಒಂದು ಕಾರ್ಯಕ್ರಮ ಇದೆ ಅಂತ ನಾವು ಒಂದು ಆಲೋಚನೆ ಮಾಡಿಕೊಂಡಿದ್ದೇವೆ. ಅದಕ್ಕೆ ಎಲ್ಲರ ಸಹಕಾರವನ್ನು ಬೇಡ್ತಾ ಇದ್ದೇವೆ. ಇದಕ್ಕಾಗಿ ನಾವು ಊರಿನ ಸುತ್ತಮುತ್ತಲಿನ ಎಲ್ಲ ಗ್ರಾಮಗಳಲ್ಲಿ ಹೊರೆಕಾಣಿಕೆ ಸಮಿತಿಯ ಒಂದು ಸಮಿತಿಗಳನ್ನು ಮಾಡ್ತಾ ಇದ್ದೇವೆ. ಅದಕ್ಕೆ ಎಲ್ಲರ ಸಹಕಾರವನ್ನು ಕೋರುತ್ತಾ ಈ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಜರಗಲಿ ಅಂತ ಹಾರೈಸುತ್ತಾ ಶ್ರೀ ದೇವರ ಆಶೀರ್ವಾದವನ್ನು ಈ ಕಾರ್ಯಕ್ರಮಕ್ಕೆ ಬೇಡಿಕೊಳ್ತಾ ಇದ್ದೇನೆ. ನಾನು ಡಾಕ್ಟರ್ ಸುರೇಶ್ ಪುತ್ತೂರ, ಈ ಬ್ರಹ್ಮಕಲಶೋತ್ಸವ ಸಮಿತಿಯ ಗೌರವ ಅಧ್ಯಕ್ಷ. ಗ್ರಾಮದ ಅಧಿಪತಿ ಸುಬ್ರಹ್ಮಣ್ಯ ಸ್ವಾಮಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಅರ್ಪಿಸ್ತಾ, ಯಾವ ರೀತಿಯಲ್ಲಿ ನಾವು ಕೇರಳವನ್ನು ದೇವರ ನಾಡು ಅಂತ ಕರಿತೀವೋ ಅದೇ ರೀತಿಯಲ್ಲಿ ಆರ್ಯಾಪು ಗ್ರಾಮವನ್ನು ದೇವರ ಗ್ರಾಮ ಅಂತ ನಾನು ಉಲ್ಲೇಖ ಮಾಡ್ತಾ ಇದ್ದೇನೆ. ಯಾಕಂದರೆ ಇಷ್ಟು ದೇವರಿರುವಂಥ ಗ್ರಾಮ ಬೇರೆ ಎಲ್ಲೂ ನಮ್ಮ ಪುತ್ತೂರು ತಾಲೂಕಲ್ಲೇ ಇಲ್ಲ. 4-5 ವರ್ಷಗಳ ಹಿಂದೆ ಇಲ್ಲಿ 2-3 ದೇವರುಗಳ ಜೀರ್ಣೋದ್ಧಾರ ಸಂದರ್ಭದಲ್ಲಿ ಸುಧಾಕರ್ ಭಟ್ರವರು ಹೇಳ್ತಾ ಇದ್ದರು, ನಮ್ಮ ಕಾರ್ಪಾಡಿ ದೇವಸ್ಥಾನ ಜೀರ್ಣೋದ್ಧಾರ ಆಗಬೇಕು ಅಂತ ಹೇಳೋ ಮಾತನ್ನು ಅವರು ಉಲ್ಲೇಖ ಮಾಡ್ತಾಯಿದ್ರು. ಎಲ್ಲದಕ್ಕೂ ಸಮಯ ಸಂದರ್ಭ ಕೂಡಿ ಬರಬೇಕು. ನಾವು ನೆಪ ಮಾತ್ರ ಸುಬ್ರಹ್ಮಣ್ಯ ಸ್ವಾಮಿಯ ಏನು ತೀರ್ಮಾನಗಳು ಉಂಟು ಆ ತೀರ್ಮಾನದಂತೆ ಇವತ್ತು ನಾವು ಪ್ರಥಮವಾಗಿ ಹೊರಟಿರುವಂಥದ್ದು ಸುತ್ತು ಪೌಳಿಯನ್ನು ಮಾಡಿ ಬ್ರಹ್ಮಕಲಶವನ್ನು ಮಾಡೋದು ಅಂತೇಳಿ ಒಂದು ಮಾತುಗಳು ಸೇರಿಕೊಂಡು ಇವತ್ತು ಸುತ್ತು ಪೌಳಿಯ ಜೊತೆಯಲ್ಲಿ ನಮ್ಮ ಗರ್ಭಗುಡಿ ನಮಸ್ಕಾರ ಮಂಟಪಕ್ಕೆ ತಾಮ್ರವನ್ನು ಹಾಕುವಂಥ ಕೆಲಸ, ತಾಮ್ರದ ಮುಚ್ಚಿಗೆಯನ್ನು ಹಾಕುವಂಥ ಕೆಲಸ, ವಸಂತ ಮಂಟಪ, ಯಾಗಶಾಲೆ, ನಾಗನಕಟ್ಟೆ, ಪಾಕಶಾಲೆ, ಒಟ್ಟಿಗೆ ಪಕ್ಕದಲ್ಲಿ ಒಂದು ತೆರೆದ ಬಾವಿಯನ್ನು ಕೂಡ ನಿರ್ಮಾಣ ಮಾಡುವಂಥ ಪ್ರಕ್ರಿಯೆಗಳು ನಡೆದಿದೆ. ಇವೆಲ್ಲವೂ ಈ ಊರಿನ ಸದ್ಭಕ್ತರ ಒಂದು ನೆರವಿನಿಂದ ಅವರೆಲ್ಲರ ಸಹಾಯದಿಂದ ನಿರಂತರವಾಗಿ ನಡೆಯುತ್ತಾ ಇದೆ. ನಾವು ಕೂಡ ಕಳೆದ 6-7 ತಿಂಗಳಿಂದ ನಿರಂತರವಾಗಿ ಈ ದೇವಸ್ಥಾನದಲ್ಲಿ ಇದು ನನ್ನ ಭಾಗ್ಯ, ದಾಸರು ಒಂದು ಕಡೆ ಒಂದು ಮಾತನ್ನು ಉಲ್ಲೇಖ ಮಾಡ್ತಾರೆ, ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಅಂತೇಳಿ. ಬಹುಶಃ ನನಗೂ ರಾಧಣ್ಣನಿಗೂ ಕೂಡ ಸುಬ್ರಹ್ಮಣ್ಯನ ಸೇವೆ ಮಾಡ್ತಕ್ಕಂಥ ಒಂದು ಭಾಗ್ಯವನ್ನು ಈ ಊರಿನ ಜನರು ಕರುಣಿಸಿದ್ದಾರೆ. ಬಹುಶಃ ಸುಬ್ರಹ್ಮಣ್ಯನ ಪ್ರೇರಣೆ ಇರ್ಬೋದು, ನೀವು ಇಲ್ಲಿ ಒಂದು ಸೇವೆಯನ್ನು ಮಾಡಬೇಕು ಅಂತ ಹೇಳುವ ಆ ಸೂಚನೆಯಂತೆ ನಾವು ಇವತ್ತು ಈ ದೇವಸ್ಥಾನದ ಒಂದು ಕೆಲಸ ನಮ್ಮನ್ನು ತೊಡಗಿಸಿಕೊಂಡಿದ್ದೇವೆ. ನಾಳ್ದು 21ರಿಂದ 28ರವರೆಗೆ ಅತ್ಯಂತ ವಿಜೃಂಭಣೆಯಿಂದ ನಾವು ಸುಧಾಕರ್ ಭಟ್ರು ಹೇಳ್ತಾ ಇದ್ದರು, ನಮ್ಮದು ಬಜೆಟ್ ಕಡಿಮೆ ಅಂತ ಸಣ್ಣದು ಮಾಡುವ ಅಂಥೇಳಿ. ಆದರೆ ದೇವರ ತೀರ್ಮಾನ ಇತ್ತು, ಇದು ಅತ್ಯಂತ ವಿಜೃಂಭಣೆಯಿಂದ ಆಗಬೇಕು ಅಂತ ಹೇಳುವಂಥದ್ದು. ಮೊನ್ನೆ ಒಂದಷ್ಟು ಜನ ಬಂದು ನೋಡ್ತಾ ಇದ್ದರು. ಬಹುಶಃ ಈ ಗ್ರಾಮದಲ್ಲಿ ಇಂತಹ ದೇವಸ್ಥಾನ ಇಲ್ಲ ಅಂತ ಹೇಳೋ ಮಾತನ್ನು ಕೂಡ ಅವರು ಉಲ್ಲೇಖ ಮಾಡಿದ್ರು. ಅಷ್ಟು ಚಂದವಾಗಿ ಈ ದೇವಸ್ಥಾನ ಮೂಡಿ ಬಂದಿದೆ. ನಾಳೆ ಎಲ್ಲ ಕಾರ್ಯಕ್ರಮಗಳು ನಿರಂತರವಾಗಿ 7-8 ದಿವಸ ಇಲ್ಲಿ ಬ್ರಹ್ಮಕಲಶ ಇರ್ಬೋದು, ಧಾರ್ಮಿಕ ಕಾರ್ಯಕ್ರಮಗಳಿರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ಬೋದು, ಎಲ್ಲವೂ ನಡೀಲಿಕ್ಕಿದೆ. ನಾನು ಊರಿನ ಎಲ್ಲ ಸದ್ಭಕ್ತರಲ್ಲಿ ಒಂದು ವಿನಂತಿಯನ್ನು ಮಾಡ್ತೇನೆ, ಆ 8 ದಿವಸವೂ ಕೂಡ ನಮ್ಮ ಮನೆಯಲ್ಲಿ ಯಾವ ರೀತಿ ಕಾರ್ಯಕ್ರಮ ನಾವು ನಮ್ಮ ತೊಡಗಿಸಿಕೊಳ್ತೇವೆ ಅದೇ ರೀತಿ ನನ್ನ ಊರಿನ ಮನೆ ನನ್ನ ಮನೆ ಅಂತ ಹೇಳುವ ದೃಷ್ಟಿಯಿಂದ ಈ ದೇವಸ್ಥಾನದ ಕಾರ್ಯಕ್ರಮ ತೊಡಗಿಸಿಕೊಳ್ಳಬೇಕು. ತಾವು ಬಂದು ಎಲ್ಲವಲ್ಲೇ ಸೇರಿಕೊಂಡು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ಹೇಳುವ ನಿಮ್ಮ ಮಾಧ್ಯಮರ ಸಹಕಾರದೊಂದಿಗೆ ಅವರೆಲ್ಲರಲ್ಲಿ ನಾನು ವಿನಂತಿಯನ್ನು ಮಾಡ್ತಾ, ನಮಗೆಲ್ಲರಿಗೂ ಸುಬ್ರಹ್ಮಣ್ಯ ದೇವರು ಒಳ್ಳೆಯದು ಮಾಡಲಿ ಅಂತ ಹೇಳುವ ಪ್ರಾರ್ಥನೆಯನ್ನು ಮಾಡ್ತಾ, ಕೆ ರಾಧಾಕೃಷ್ಣ ಬೋರ್ಕರ್,
ನಾನು ಈ ದೇವಸ್ಥಾನದ ಜೀರ್ಣೋದ್ಧಾರ ಮತ್ತು ಬ್ರಹ್ಮಕಲಶದ ಕಾರ್ಯಾಧ್ಯಕ್ಷನಾಗಿ ಸೇವೆ ಮಾಡುವಂಥ ಒಂದು ಅವಕಾಶವನ್ನು ಪಡ್ಕೊಂಡಿದ್ದೇನೆ. ಧನ್ಯವಾದಗಳು. ಕಾರ್ಪಾಡಿ ಎನ್ನುವುದು ಭಕ್ತಿ ಶ್ರದ್ಧೆಯ ಕಾರಣಿಕ ಕ್ಷೇತ್ರ. ಈ ಮೂಲ ಸ್ಥಳ ಬಲ್ಲೇರಿಯಿಂದ ಕಾಲಿಟ್ಟ ಸ್ಥಳ ತುಳುವಿನಲ್ಲಿ ಕಾರ್ಪಾಡಿ. ಹೀಗೆ ಈ ಒಂದು ವಿಶೇಷತೆಯಿಂದ ಕೂಡಿದಂತಹ ಈ ಕಾರ್ಪಾಡಿ ಸುಬ್ರಹ್ಮಣ್ಯ ದೇವಸ್ಥಾನ ಕ್ಲಪ್ತ ಸಮಯದಲ್ಲಿ ಜೀರ್ಣೋದ್ಧಾರ ಸಮಿತಿ, ಊರವರು, ದಾನಿಗಳು ಎಲ್ಲರ ಆ ಒಂದು ಅಭಿವೃದ್ಧಿ ಆಗಬೇಕು ಹೇಳುವಂಥ ಎಲ್ಲರ ಒಂದು ಮಹತ್ವಾಕಾಂಕ್ಷೆಯ ಆ ಪ್ರಯತ್ನದಿಂದ ಈಗ ಬಹಳಷ್ಟು ಕೆಲಸ ಆಗಿದೆ. ಇನ್ನು ಕೇವಲ ಒಂದು 10-15% ಕೆಲಸಗಳಷ್ಟೇ ಆಗ್ತದೆ, ಬಾಕಿ ಇರುತ್ತದೆ. ನಾಡ್ದು ಏಪ್ರಿಲ್ 21ರಿಂದ ಆಗುವಂತಹ ಈ ಒಂದು ಬ್ರಹ್ಮಕಲಶ ಈ ಹಿಂದೆ ನಡೆದಿಲ್ಲ, ಮುಂದೆಯೂ ನಡೀತದೆ ಎನ್ನುವಂಥ ಆಶಾಭಾವದಿಂದ ನಭೂತೋ ನ ಭವಿಷ್ಯತಿ ಎನ್ನುವಂಥ ಆ ಮಾತಿನಂತೆ ಬಹಳ ವಿಜೃಂಭಣೆಯಿಂದ ನಡೆಯುವಂತೆ ಎಲ್ಲರೂ ಊರವರು ಒಳ್ಳೆ ರೀತಿಯಲ್ಲಿ ಈ ಒಂದು ಕಾರ್ಪಾಡಿ ಸುಬ್ರಹ್ಮಣ್ಯ ದೇವಸ್ಥಾನದ ಬ್ರಹ್ಮಕಲಶ ವೈಭವ ನೋಡಬೇಕು, ಅದರಲ್ಲಿ ನಾವು ಭಾಗಿಗಳಾಗಿ ಇಡೀ ಆ ಒಂದು ಪ್ರದೇಶ, ಎಷ್ಟು ಪ್ರದೇಶಕ್ಕೆ ಈ ದೇವರ ಪ್ರಭೆ ಇದೆ, ಅಂತಹ ಭಕ್ತಾದಿಗಳ ಎಲ್ಲರೂ ಕೂಡ ಮುಕ್ತ ಮನಸ್ಸಿನಿಂದ ಸೇರಿಕೊಂಡು ಭಾಳ ಆ ಒಂದು ಕಾರ್ಣಿಕ ಕ್ಷೇತ್ರದ ಆ ಅಭಿವೃದ್ಧಿಯ ನೇತಾರರಾಗಿ ಹಲವಾರು ಮಂದಿ ಕೈ ಜೋಡಿಸಿದ್ದಾರೆ. ಎಲ್ಲರೂ ಕೂಡ ಆ ಒಂದು ದಿನದ ಬ್ರಹ್ಮಕಲಶ ಪ್ರತಿಷ್ಠಾ ದಿನವನ್ನು ಎದುರು ನೋಡ್ತಾ ಇದ್ದಾರೆ. ಇಂತಹ ಪವಿತ್ರ ಕಾರಣಿಕ ಕ್ಷೇತ್ರ ಬಹುಶಃ ಕುಕ್ಕೆ ಸುಬ್ರಹ್ಮಣ್ಯದಷ್ಟೇ ಸಮವಾಗಿರುವಂಥ ಈ ಒಂದು ಕ್ಷೇತ್ರ ಎಲ್ಲರಿಗೂ ಭಕ್ತಾದಿಗಳಿಗೆ ಒಳಿತನ್ನು ಮಾಡಲಿ, ಎಲ್ಲ ನಂಬಿಕೊಂಡು ಬಂದವರಿಗೆ ದೇವರ ಶ್ರೀರಕ್ಷೆ ಇರಲಿ ಅಂತ ಹೇಳುತ್ತಾ ಅವಕಾಶಕ್ಕಾಗಿ ವಂದನೆಗಳು. ಸುಧಾಕರ್ ರಾವ್ ಆರ್ಯಪ್ಪ, ನಿಕಟಪೂರ್ವ ಅಧ್ಯಕ್ಷರು, ಸಂಚಾಲಕರು, ಬ್ರಹ್ಮಕಲಶೋತ್ಸವ ಸಮಿತಿ, ಕೋಶಾಧಿಕಾರಿ, ಜೀರ್ಣೋದ್ಧಾರ ಸಮಿತಿ. ಮೊನ್ನೆ ಸಂಸದರ ನಿಧಿಯಿಂದ ಮಗದೊಮ್ಮೆ ನಮಗೆ ಒಂದು 10 ಲಕ್ಷ ರೂಪಾಯಿ ತಡೆಗೋಡೆಗೆ ಕೊಡ್ತೇನೆಂದು ಹೇಳಿ ಈಗಾಗಲೇ ಕಾಂಟ್ರಾಕ್ಟರ್ ಬಂದು ಆ ತಡೆಗೋಡೆಯನ್ನು ನಿರ್ಮಿಸಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಈಗಾಗಲೇ ನಮಗೆ ನಮ್ಮ ಶಾಸಕರು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಅದರ ಜೊತೆ ಒಂದು 15 ಲಕ್ಷದ ರಸ್ತೆಯನ್ನು ಕಾಂಕ್ರೀಟೀಕರಣ ಮಾಡಿದ್ದಾರೆ. ದೇವಸ್ಥಾನಕ್ಕೆ ಅದರ ಜೊತೆ ನಾವೊಂದು ಡ್ರೈನೇಜಿನ ಪೈಪ್ಲೈನಿಗೆ ಬೇಕಾದಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಡಬೇಕೆಂಬ ಮನವಿಯನ್ನು ಕೂಡ ಅವರಲ್ಲಿ ಕೊಟ್ಟಿದ್ದೇವೆ. ಅದರ ಜೊತೆ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಕೂಡ ಅವರು ಖಂಡಿತ ನನ್ನ ಶಾಸಕರ ನಿಧಿಯಿಂದ ಅದರ ಜೊತೆ ನಿಮ್ಮ ಈ ದೇವಸ್ಥಾನದ ವತಿಯಿಂದ ಆಗುವಂಥ ಸಹಕಾರವನ್ನು ನಾನು ಮಾಡ್ತೇನೆ ಎಂಬ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಅದರ ಜೊತೆ ನಮಗೆ 2 ಲಕ್ಷ ರೂಪಾಯಿಯನ್ನು ನಮ್ಮ ಬೆಳ್ತಂಗಡಿಯ ವಿಧಾನ ಪರಿಷತ್ ಸದಸ್ಯರು ಹರೀಶ್ರವರು ಕೊಟ್ಟಿದ್ದಾರೆ. ಅವರ ಕೆಲಸ ಕೂಡ ಆಗಿದೆ. ನಾವು ಲೆಕ್ಕ ಹಾಕಿದ ರೀತಿಯಲ್ಲಿ ನಮ್ಮ ತಡೆಗೋಡೆ ಇಲ್ಲ. ನಮ್ಮ ತಡೆಗೋಡೆ ನಾವು ಎಣಿಸಿದಿಂದ ಭಾಳ ದೊಡ್ಡ ಮಟ್ಟದಲ್ಲಿ ನಡೆಯುವಂಥ ವ್ಯವಸ್ಥೆ ಆಗಿದೆ. ಆದ್ದರಿಂದ ಅದಕ್ಕೆ ಈಗಾಗಲೇ ಒಂದು 2 ಲಕ್ಷ ರೂಪಾಯಿದ ಖರ್ಚಾಗಿದೆ. ಇನ್ನು 10 ಲಕ್ಷ ರೂಪಾಯಿ ಇದೆ. ಅದನ್ನು ಆದಷ್ಟು ಬೇಗ ಕೂಡ ಮಾಡ್ತೇನೆ ಎಂಬ ಭರವಸೆಯನ್ನು ಹೇಳಿದ್ದಾರೆ. ಆದರೂ ನಮಗೆ ಇನ್ನೂ ಹಣದ ಅವಶ್ಯಕತೆ ಇದೆ. ಯಾಕೆಂದರೆ ಬ್ರಹ್ಮಕಲಶಕ್ಕೆ ಕಡಿಮೆ ಪಕ್ಷ 40ರಿಂದ 50 ಲಕ್ಷ ಬೇಕೆಂಬ ಒಂದು ಬಜೆಟನ್ನು ನಮ್ಮ ಎಲ್ಲ ಸಮಿತಿಯವರು ಸೇರಿ ಮಾಡಿದ್ದಾರೆ. ಅದರ ಜೊತೆ ಇನ್ನು ಕೆಲಸ ಕೂಡ ಇನ್ನೂ ಕೂಡ ಒಂದು 20 ಲಕ್ಷ ರೂಪಾಯಿ ನಮಗೆ ಖಂಡಿತ ಬೇಕು. ಈಗಾಗಲೇ ನಾವು ಪ್ಲಸ್ಸಲ್ಲಿ ಇಲ್ಲ, ನಾವು ಮೈನಸಲ್ಲಿ ಇದ್ದೇವೆ ಇಷ್ಟರವರೆಗೆ. ಆದ್ದರಿಂದ ನಾವು 60ರಿಂದ 70 ಲಕ್ಷದ ಹಣದ ವ್ಯವಸ್ಥೆ ನಾವು ಕ್ರೋಢೀಕರಣ ಮಾಡಿ ನಾವು ಏನು ಸಾಲ ಇಲ್ಲದೆ ಈ ಬ್ರಹ್ಮಕಲಶವನ್ನು ಮಾಡುವಂಥ ಮಟ್ಟದಲ್ಲಿ ಬರ್ಬೋದು. ಅದಕ್ಕೆ ಪೂರ್ಣ ಸಹಕಾರವನ್ನು ಶಾಸಕರು ಮಾಡಬೇಕು, ಶಾಸಕರು ಮಾಡ್ತಾರೆ ಎಂಬ ಒಂದು ಮಾತನ್ನು ಅವರಿಗೆ. ಅದರ ಜೊತೆ ಈಗಾಗಲೇ ನಾವು ಒಂದು ವಸಂತ ಮಂಟಪ ಮತ್ತು ಗರ್ಭಗುಡಿಗೆ ಮುಚ್ಚಿಗೆಯನ್ನು ಮಾಡುವಂಥ ಮಟ್ಟಕ್ಕೆ ಹೋಗಿದ್ದೇವೆ. ಅದಕ್ಕೆ ಒಂದು 16ರಿಂದ 18 ಲಕ್ಷ ರೂಪಾಯಿ ಆಗುತ್ತೆ. ತಾಮ್ರದ ಮುಚ್ಚಿಗೆಯನ್ನು ಮಾಡ್ತೇವೆ, ಆಗಿದೆ. ಒಂದು ವಸಂತ ಮಂಟಪಕ್ಕೆ ಮುಚ್ಚಿಗೆ ಆಯಿತು, ನಮಸ್ಕಾರ ಮಂಟಪಕ್ಕಿದ್ದು ಮುಚ್ಚಿಗೆ ಆಯಿತು. ಇನ್ನು ಒಂದು ವಾರದಲ್ಲಿ ಈ 2 ಗರ್ಭಗುಡಿದ್ದು ಮುಚ್ಚಿಗೆಯನ್ನು ಮಾಡ್ತಾರೆ. ಅದೇ ರೀತಿ ಲಾಕರನ್ನು ನಾವು ನಮ್ಮ ಕಟ್ಟಡ ಆಗುವ ಸಂದರ್ಭದಲ್ಲಿ ನಾವು ಲಾಕರನ್ನು ಕೂಡ ರೆಡಿ ಮಾಡಿ ಇಟ್ಟಿದ್ದೇವೆ. ಎಲ್ಲ ಕೆಲಸ ಸಾಧಾರಣ ಈಗ ಒಂದು 75-80% ಕೆಲಸ ಪೂರ್ಣಗೊಂಡಿದೆ. ಇನ್ನು ಕಾಣುವಾಗ ಸ್ವಲ್ಪ ಇದ್ದರೂ ಇನ್ನು 25% ಕೆಲಸ ಮಾತ್ರ ಬಾಕಿ ಇರುವುದು. ಅದಕ್ಕೂ ಕೂಡ ಬೇರೆ ಬೇರೆ ದಾನಿಗಳು ಕೂಡ ನಮಗೆ ಸಹಕಾರವನ್ನು ಮಾಡಿದ್ದಾರೆ. ನಾವು ಪ್ರಾರಂಭಾಂತರ್ಯದಲ್ಲಿ ಈ ನಾಗರ ಇದನ್ನು ಮಾಡಿದ್ದೇವೆ. ಇದು ಡಿಸೆಂಬರ್ 22ಕ್ಕೆ ಇದರ ಬ್ರಹ್ಮಕಲಶ ಆಗಿದೆ. ಇದು ನಾವು ಪ್ರಾರಂಭಾಂತದಲ್ಲಿ ಪ್ರಶ್ನೆಯ ಮುಖಾಂತರ ಮಾಡುವಾಗ ನೀವು ಪ್ರಥಮ ಬಾರಿಗೆ ಆ ಜಾಗವನ್ನು ಖರೀದಿ ಮಾಡಬೇಕಂತ ಹೇಳಿದರು. ಇದಕ್ಕೆ ಸುತ್ತಲಿರುವ ಜಾಗವನ್ನು ಖರೀದಿ ಮಾಡಿದೆವು. ಅದರ ಜೊತೆ
ನೀವು ನಾಗನ ಒಂದು ಎಲ್ಲ ಬ್ರಹ್ಮಕಲಶ ನಡೆದ ನಂತರ ಮಾತ್ರ ನಿಮಗೆ ದೇವಸ್ಥಾನದ ಆ ಬ್ರಹ್ಮಕಲಶ ಮಾಡಲಿಕ್ಕೆ ನಾಗಪ್ರತಿಷ್ಠೆ ಕೂಡ ಆಗಿದೆ. ಅದು ಡಿಸೆಂಬರ್ 22ಕ್ಕೆ ಮುಗ್ದಿದೆ. ಆದ್ದರಿಂದ ಇನ್ನು ಸುಬ್ರಹ್ಮಣ್ಯರ ಪ್ರತಿಷ್ಠೆ, ಆಮೇಲೆ ಗಣಪತಿ ಪ್ರತಿಷ್ಠೆ ಮತ್ತು ದುರ್ಗೆ, ಆಮೇಲೆ ನಮ್ಮ ದೈವಗಳದ್ದು ಅಷ್ಟೆಲ್ಲ ನಾಡ್ದು 21ರಿಂದ 28ರವರೆಗೆ. 26ನೇ ತಾರೀಕು ಬ್ರಹ್ಮಕಲಶ, ಆವತ್ತೇ ಚುನಾವಣೆ ದಿವಸ. ನಾವು ಚುನಾವಣೆ ದಿವಸ ಅಂತಲ್ಲ, ಏಪ್ರಿಲ್ಗೆ ಅವರೇ ಡೇಟ್ ಕೊಟ್ಟದ್ದು ನಮ್ಮ ತಂತ್ರಿಯವರಿಯರು. ಹೌದು, ಪ್ರತಿಷ್ಠಾಪನೆಗೆ ನಮಗೆ ಜನವರಿಯಲ್ಲಿ ಕೊಟ್ಟಿದ್ದರು. ಜನವರಿಯ ಕಾರಣಾಂತರದಿಂದ ನಮಗೆ ಜನವರಿಯಲ್ಲಿ ಅದನ್ನು ಪೂರ್ಣಗೊಳಿಸಲಿಕ್ಕೆ ಆಗಿಲ್ಲ. ನಂತರ ಕೇಳಿದಾಗ ನಿಮ್ಗೆ ಒಂದು ದಿವಸ ಈ ವರ್ಷದಲ್ಲಿ ಇದೆ, ಇಲ್ಲದಿದ್ದರೆ ನೀವು ಡಿಸೆಂಬರ್ ನಂತರ ಮಾಡಬೇಕಷ್ಟೇ ಅಂತ ಹೇಳಿದರು. ಏಪ್ರಿಲ್ 21ರಿಂದ 28ರೊಳಗೆ ಮಾಡುವುದಾದರೆ ಒಂದು ದಿವಸ ಕೊಡ್ತೇನೆ, ಆ ದಿವಸ ಮಾತ್ರ ಈ ವರ್ಷ ಇರುವುದು, ಮತ್ತೆ ದಿವಸ ಇಲ್ಲ ಎಂಬ ಒಂದು ಮಾತನ್ನು ತಂತ್ರಿಯವರಿಯರು ಹೇಳಿದ್ರಿಂದ ನಾವು ಆ ದಿನಕ್ಕೆ ಸ್ಟಿಕ್ಕಾಗಿ ಆ ದಿವಸವನ್ನು ನಾವು ಹೇಗಾದರೂ ಮಾಡಿ ಆ ದಿವಸ ಬ್ರಹ್ಮಕಲಶ ಮಾಡಬೇಕೆಂಬ ಒಂದು ಒತ್ತಾಸೆಯಿಂದ ನಾವು ಎಲ್ಲರೂ ಶ್ರಮ ಪಟ್ಟಿದ್ದೇವೆ. ಆದರೂ ಆ ದಿವಸ ನಮ್ಮ ಚುನಾವಣೆ ದಿವಸ ಆಗಿದೆ. ಆದರೂ ಎಲ್ಲರೂ ಮತಗಳನ್ನು ಹಾಕುವಲ್ಲಿ ಎಲ್ಲಿಯೂ ವಿಫಲರಾಗದೆ ಮತ್ತು ಉಳಿದ ಸಂದರ್ಭದಲ್ಲಿ ಎಲ್ಲ ನಮ್ಮ ಇಲ್ಲಿಯ ಭಕ್ತಾಭಿಮಾನಿಗಳು ಇಲ್ಲೇ ಇರಬೇಕೆಂಬ ಒಂದು ಕಳಕಳಿಯನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಅದರ ಜೊತೆ ನಾವೀಗ ನಮ್ಮ ಶಾಸಕರು ನಮಗೆ ಮುಂದಿನ ದಿವಸಗಳಲ್ಲಿ ತಮ್ಮ ನಿಧಿಯಿಂದ ಯಾವ ರೀತಿ ಸಹಕಾರವನ್ನು ಮಾಡಬಹುದು, ಅದರ ಜೊತೆ ಅವರು ಉಳಿದ ಎಲ್ಲ ಕ್ಷೇತ್ರದಲ್ಲಿ ಈ ಜೀರ್ಣೋದ್ಧಾರದ ಸಂದರ್ಭದಲ್ಲಿ ಅನುಭವ ಇದ್ದವರು. ಅವರಿಗೆ ಬೇರೆ ಬೇರೆ ರೀತಿಯಲ್ಲಿ ಬ್ರಹ್ಮಕಲಶ ಮಾಡಿ ಕೂಡ ಅನುಭವ ಇದೆ, ಜೀರ್ಣೋದ್ಧಾರ ಮಾಡಿ ಕೂಡ ಅನುಭವ ಇದೆ. ಆದ್ದರಿಂದ ಅವರ ಅನುಭವವನ್ನು ಕೂಡ ತಮಗೆ ತಿಳಿಸಬೇಕಾಗಿ ಅವರಲ್ಲಿ ವಿನಂತಿ ಮಾಡ್ತಾ ಅವರಿಂದ ಮಾತುಗಳನ್ನು ಕೇಳಲಿಕ್ಕೆ ನಾವು ಕಾತರಾಗಿದ್ದೀವಿ. ಕಾರ್ಪಾಡಿ ಸುಬ್ರಹ್ಮಣ್ಯ ದೇವರ ಅನುಗ್ರಹವನ್ನು ಬೇಡುತ್ತಾ ಇವತ್ತಿನ ಈ ಬ್ರಹ್ಮಕಲಶದ ಆಮಂತ್ರಣ ಪತ್ರಿಕೆ ಬಿಡುಗಡೆ ಕಾರ್ಯಕ್ರಮದ ಸಭಾ ವೇದಿಕೆಯಲ್ಲಿ ನಮ್ಮ ಜೊತೆಯಲ್ಲಿರುವಂಥ ಬ್ರಹ್ಮಕಲಶ ಸಮಿತಿಯ ಅಧ್ಯಕ್ಷರಾದಂಥ ಆತ್ಮೀಯರೂ ಆಗಿರುವಂಥ ಬುಡಿಯಾರು ರಾಧಾಕೃಷ್ಣ ರೈಗಳೇ, ಆತ್ಮೀಯರಾಗಿರುವಂಥ ರಾಧಾಕೃಷ್ಣ ಬೋರ್ಕರ್ರೆ, ಹಿರಿಯರು ಆತ್ಮೀಯರಾಗಿರುವಂಥ ಮಾಬಲ್ ರೈಗಳೇ, ಪ್ರಖ್ಯಾತ ವೈದ್ಯರು ಆಗಿರುವಂಥ ಸುರೇಶ್ ಪುತ್ತೂರಾಯ್ ಅವರೇ, ಆತ್ಮೀಯರು ಹಿರಿಯರು ಆಗಿರುವಂಥ ಸಂಜೀವ ಪೂಜಾರಿ ಅವರೇ, ಡಾಕ್ಟರ್ ಸತೀಶ್ ಅವರೇ, ಸುಧಾಕರ್ ರಾವ್ ಅವರೇ, ಜಯಂತ್ ಶೆಟ್ರೆ, ಬಾಲಚಂದ್ರೆ, ಸಂದೀಪ್ ಕಾರಂತರೆ, ವೇದಿಕೆಯ ಮೇಲಿರುವಂಥ ಎಲ್ಲ ಗಣ್ಯರೇ, ವೇದಿಕೆಯ ಎದುರುಗಡೆ ಇರುವಂಥ ಭಕ್ತಾಭಿಮಾನಿ ಬಂಧುಗಳೇ, ನಾನು ಈ ಹಿಂದೆ ಒಂದು ಸಲ ಈ ಕ್ಷೇತ್ರಕ್ಕೆ ಬಂದಿದ್ದೆ. ನಮ್ಮ ಸುಧಾಕರ್ ಭಾರಿ ವರ್ಷದಿಂದ ಇದರ ಜೀರ್ಣೋದ್ಧಾರಕ್ಕೆ ಹೆಗಲಿಗೆ ಒಂದು ಬ್ಯಾಗ್ ಹಾಕ್ಕೊಂಡು ವಿಧಾನಸೌಧಕ್ಕೆಲ್ಲ ಸುತ್ತಾಯಿತು. ಕಾರಣ ನಾನು ಶಾಸಕನಾದ ಒಂದು 15 ದಿವಸದಲ್ಲೇ ಬಂದು ನನಗೆ ಒಂದು 25 ಲಕ್ಷ ಆದರೂ ಅನುದಾನ ಕೊಡಬೇಕು ಅಂತ ಒಂದು ಮನವಿಯನ್ನೆಲ್ಲ ಮಾಡಿಕೊಂಡು ಹೋಗಿದ್ದರು. ನಾನು ಹೇಳಿದೆ, ಮನವಿ ಲೆಟ್ರ್ ಕೊಟ್ಟ ಕೂಡಲೇ ಅನುದಾನ ಬರುವುದಿಲ್ಲ, ಅದಕ್ಕೆ ಬೇರೆ ಬೇರೆ ರೀತಿಯ ಪತ್ರಗಳು ಬೇಕಾಗ್ತದೆ, ಸರ್ಕಾರದಿಂದ ಆದೇಶ ಬೇಕಾಗ್ತದೆ. ಆದರೂ ಪರವಾಗಿಲ್ಲ ಸರ್, ನನಗೊಂದು ಲೆಟ್ರ್ ಕೊಡಿ, ನನ್ನ ಪ್ರಯತ್ನವನ್ನು ನಾನು ಮಾಡ್ತೀನಿ ಅಂತ ಹೇಳಿ ಒಂದು ಪತ್ರವನ್ನು ಕಟ್ಟಿಕೊಂಡು ಹೋಗಿದ್ದೆ. ಇವತ್ತು ನೀವು ಭಾರಿ ಸಮಯದಿಂದ ನಿರಂತರ ಜೀರ್ಣೋದ್ಧಾರದ ಪ್ರಕ್ರಿಯೆ ಮಾಡಿಕೊಂಡು ಮನೆ ಮನೆಗೆ ಹೋಗಿ ಜನರ ಹತ್ರ ವಿನಂತಿ ಮಾಡಿಕೊಂಡು ದೇಣಿಗೆಯನ್ನು ಕಲೆಕ್ಟ್ ಮಾಡೋ ಮುಖಾಂತರ ಒಂದು ಹಂತಕ್ಕೆ ಬಂದಿದೆ. ಬಹುಶಃ ಇನ್ನು 1 ತಿಂಗಳ ಕಾಲಾವಕಾಶ ನಿಮ್ಮ ಹತ್ರ ಇದೆ ಜೀರ್ಣೋದ್ಧಾರದ ಪ್ರಕ್ರಿಯೆಯನ್ನು
ಮುಗಿಸ್ಲಿಕ್ಕೆ. ಜೀರ್ಣೋದ್ಧಾರ ಅಂದರೆ ಹಾಗೇನೆ, ಶುರುವಿನ ಮೀಟಿಂಗಿಗೆಲ್ಲ ಒಂದಷ್ಟು ಜನ ಇರ್ತಾರೆ, ಮಧ್ಯದ ಮೀಟಿಂಗ್ಗಳಿಗೆ ಯಾರೂ ಜನ ಇರುವುದಿಲ್ಲ, ಕೊನೆಯಾಗಿ ಇನ್ನು ಹತ್ತಿರ ಆಗುವಾಗ ಫುಲ್ಲು ಅಲ್ಲಿಯೊಳಗೆ ಜನ ಆಗ್ತಾರೆ, ಅಲ್ಲಿಯೊಳಗೆ ಜನ ಆಗ್ತಾರೆ, ಗ್ರೌಂಡ್ ಪೂರ್ತಿ ಜನ ಆಗ್ತಾರೆ. ಅದು ಪ್ರತಿ ದೇವಸ್ಥಾನಗಳಲ್ಲಿ ಪ್ರತಿ ಊರಲ್ಲೂ ಅದೇ ರೀತಿ ಪ್ರಕ್ರಿಯೆ. ಮಧ್ಯದಲ್ಲಿ ಜೀರ್ಣೋದ್ಧಾರದ ಅಧ್ಯಕ್ಷರು ಎರಡು ನೀವೇನಾ, ಮಧ್ಯದಲ್ಲಿ ಜೀರ್ಣೋದ್ಧಾರದ ಅಧ್ಯಕ್ಷರಿಗೆ ಸ್ವಲ್ಪ ಸಾಕಾಗ್ತದೆ. ಇಂಚಿನ ಮಲ್ಪನೆ ಮಾತ್ರ ಇಂಚು ಬುಡಿಯರ್ಲತ್ತಿ ಇಂಚು ಪತ್ತೆರ್ಲತ್ತಿ ಜನ ಫುಲ್ಲ ಬರ್ಪಿದ್ದಾರೆ. ಆದರೆ ಕೊನೆಯ ಸಮಯ ಬರುವಾಗ, ಜೀರ್ಣೋದ್ಧಾರದ ಬ್ರಹ್ಮಕಲಶದ ಸಮಯ ಬರುವಾಗ ಜನ ಸಹಕಾರ ಕೊಡ್ತಾರೆ. ದೇವಸ್ಥಾನ ಅಂದರೆ ಊರಿನ ದೇವಸ್ಥಾನ ಅಂತ ಹೇಳಿದ್ರೆ ಹಾಗೆ ಆ ರೀತಿಯಲ್ಲಿ ಕೆಲಸ ಆಗೋದು ಸಹಜ. ಇವತ್ತು ನಾಳೆಯಲ್ಲಿ ನಮ್ಮ ಇನ್ನೊಂದು ಬ್ರಹ್ಮಕಲಶ, ನಾನು ಅಲ್ಲಿ ಗೌರವಾಧ್ಯಕ್ಷ ಕೋಡಿಪ್ಪಾಡಿ, ಅಲ್ಲಿ ಹೋಗಿ ಎರಡೆರಡು ಮೀಟಿಂಗ್ ಮೊನ್ನೆ ಎಲ್ಲ ಮಾಡಿ ನಾವು ಬಂದದ್ದು. ಅಲ್ಲಿಯೂ ಮಧ್ಯದಲ್ಲಿ ಜರ್ಕ್ ಹೊಡೆದು ಈಗ 7 ವರ್ಷದ ಹಿಂದೆ ಅಲ್ಲಿ ಧ್ವಜಸ್ತಂಭ ತಗೊಂಡು ಹೋಗ್ಲಿಕ್ಕೆ ಅವರು ತಂದಿದ್ದರು, ಸುಳ್ಯದಿಂದ ಆ ಕಡೆಯಲ್ಲೆಲ್ಲ ತಂದಿದ್ದರು. ಆಗ ನನ್ನ ಕಚೇರಿ ಎದುರುಗಡೆ ದರ್ಬೆಯಿಂದ ಅವ್ರಿಗೆ ಜಾಗ ನಿಲ್ಲಿಸಲಿಕ್ಕೆ ಆಗ ನಮ್ಮ ಕಚೇರಿಯಲ್ಲಿ ಅನುಮತಿ ಕೇಳಿ ಮತ್ತು ಅಲ್ಲಿ ನಿಲ್ಲಿಸಿ ಅಲ್ಲಿಂದ ಮೆರವಣಿಗೆಯಲ್ಲಿ ಹೋಗಿ. ಈಗ 7 ವರ್ಷದ ನಂತರ ಅಲ್ಲಿ ಗೌರವಾಧ್ಯಕ್ಷರಾಗಲಿ ಅದನ್ನು ಉದ್ಘಾಟನೆ ಆಗೋ ನನಗೆ ಒಂದು ಅವಕಾಶ ಸಿಕ್ತು. ಹಾಗೆ ಅದು ಋಣಾನುಬಂಧ ಸಂಬಂಧ ಅಂತ ಹೇಳ್ತಾರೆ. ಯಾರು ಏನು ಕಲ್ಪನೆ ಮಾಡಿದ ಹಾಗೆ ಆಗುವುದಿಲ್ಲ, ಒಬ್ಬೊಬ್ಬರಿಗೆ ಒಂದು ಅವಕಾಶ ಸಿಗುವುದು. ನಮಗೊಂದು ಬ್ರಹ್ಮಕಲಶವನ್ನು ನೋಡುವಂಥ ಅವಕಾಶ. ಎಷ್ಟೋ ಜನ ಜೀರ್ಣೋದ್ಧಾರವನ್ನು ನೋಡಬೇಕು, ಬ್ರಹ್ಮಕಲಶ ಮಾಡಬೇಕು ಅಂತ ಆಲೋಚನೆ ಮಾಡ್ಕೊಂಡಿರ್ತಾರೆ. ಸಮಯ ಕೂಡಿ ಬಂದಾಗ ಮಾತ್ರ ಅದು ಜೊತೆ ಸೇರುವಂಥದ್ದು. ಇವತ್ತು ಈ ಭಾಗದ ನಿಮ್ಮ ಊರಿನವರಿಗೆಲ್ಲ ಈ ದೇವಸ್ಥಾನದ ಜೀರ್ಣೋದ್ಧಾರ ಬ್ರಹ್ಮಕಲಶದಲ್ಲಿ ಎಲ್ಲ ಸೇರಿಸಿಕೊಳ್ಳುವಂಥ ಒಂದು ಅವಕಾಶ ನಿಮಗೆಲ್ಲ ಸಿಕ್ಕಿದೆ. ಒಳ್ಳೆಯ ಒಂದು ಕಾರ್ಯಕ್ರಮ, ಒಳ್ಳೆಯ ಒಂದು ದೇವಸ್ಥಾನದ ಜೀರ್ಣೋದ್ಧಾರ ಮಾಡೋದಂತಂದರೆ ಇಡೀ ಗ್ರಾಮದ ಜೀರ್ಣೋದ್ಧಾರ ಮಾಡಿದಾಗ. ಫಸ್ಟು ಜೀರ್ಣೋದ್ಧಾರ ಅಂತ ಹೇಳಿದರೆ ಒಂದು ದೇವಸ್ಥಾನದ ಒಳ್ಳೆಯ ರೀತಿ ನಿರ್ಮಾಣ ಆಗಬೇಕು. ಇನ್ನೊಮ್ಮೆ ದೇವಸ್ಥಾನ ಅದನ್ನು ಪುನರ್ನಿರ್ಮಾಣ ಇಲ್ಲದ್ರೆ ಏನಾದರೂ ಕಾಮಗಾರಿ ಮಾಡಬೇಕಿದ್ರೆ ಇನ್ನೂ 12, 13 ವರ್ಷ, 15 ವರ್ಷ ಬೇಕಾಗ್ತದೆ. ಈಗೆಲ್ಲ ಹೊಸ ಸ್ಟೈಲ್ನಲ್ಲಿ ಮಾಡ್ತಾರೆ. ಒಂದು ಕಡೆಯಲ್ಲಿ ಸ್ವಲ್ಪ ಕಟ್ಟಿಕೊಂಡು ಜೀರ್ಣೋದ್ಧಾರ ಮಾಡಿಕೊಂಡು ಎಲ್ಲ ಅದಕ್ಕೆಲ್ಲ ರೂಪಗಳೆಲ್ಲ ಇರ್ತದೆ. ನಮಗೆ ಬೇಡ, ನಮ್ಮ ಒಳ್ಳೆಯ ರೀತಿಯಲ್ಲಿ ನಮ್ಮ ಪರಿಕಲ್ಪನೆಗಳಿದೆ, ಆಚಾರ ವಿಚಾರಗಳಿದೆ, ಅದರ ಪ್ರಕಾರ ಮಾಡುವಂಥದ್ದು. ಇದು ಇನ್ನೊಂದು ಬರೋ ರೀತಿಯಲ್ಲಿ ಇನ್ನೊಂದು ದೇವಸ್ಥಾನ ಒಳ್ಳೆಯ ರೀತಿಯಲ್ಲಿ ನಿರ್ಮಾಣ ಆದರೆ ಇನ್ನೊಂದು ಸಾನ್ನಿಧ್ಯ ವೃದ್ಧಿಗಾಗಿ ನಾವು ಮಾಡುವಂಥ ಪೂಜೆ ಪುರಸ್ಕಾರಗಳು ಅದು ಒಳ್ಳೆಯ ರೀತಿಯಲ್ಲಿ ನಡೀಬೇಕು. ದೇವರಿಗೆ ಅತ್ಯಂತ ಪ್ರಿಯವಾದಂಥ ವಿಷ್ಣು ದೇವರಲ್ಲ, ಸುಬ್ರಹ್ಮಣ್ಯನಿಗೆ ಅತ್ಯಂತ ಪ್ರಿಯವಾದಂಥ ಎಲ್ಲ ಪೂಜೆ ಪುರಸ್ಕಾರ ಸಾನ್ನಿಧ್ಯ ವೃದ್ಧಿಗೆ ಬೇಕಾಗುವಂಥದ್ದನ್ನು ಮಾಡಿದರೆ ದೇವರು ಅಲ್ಲಿ ಸಾನ್ನಿಧ್ಯ ವೃದ್ಧಿಯಾಗುವಂಥ ಕೆಲಸಗಳು ಆಗ್ತದೆ. ಇನ್ನೊಂದು ನಾವು ಅತಿಥಿ ಸತ್ಕಾರ, ಅನ್ನ ಸಂತರ್ಪಣೆ ಮಾಡುವಂಥದ್ದು, ಅದನ್ನು ಯಾವ ರೀತಿ ಮಾಡ್ತೇವೆ ಅದು 3 ಇರುವುದು ಬ್ರಹ್ಮಕಲಶದಲ್ಲಿ. ನಾವು ಅನ್ನ ಸಂತರ್ಪಣೆ ಅಂತ ಊರು ಕರೆದು ಊಟ ಹಾಕಬೇಕು. ಊರು ಕರೆದು ಒಟ್ಟು ಬಫೆಟ್ ಉಳ್ಳೆ ಫೋಲೆ ಅಂತ ಹೇಳಿದ್ರೆ ಆಗಲಿಕ್ಕಿಲ್ಲ. ಊರಿನವರು ಅದನ್ನು ವ್ಯವಸ್ಥಿತ ರೀತಿಯಲ್ಲಿ ಮಾಡಬೇಕು ಅಂತ ನನ್ನ ಒಂದು ವಿಚಾರ. ಯಾಕಂತ ಹೇಳಿದ್ರೆ ಇಲ್ಲಿಂದ ಮದುವೆ ಆಗಿ ಹೋದವರು ಇರ್ಬೋದು, ಮದುವೆ ಆಗಿ ಬಂದವರು ಇರ್ಬೋದು, ನಮಗೆ ನೆಂಟರಿಸ್ಟರು ಇರ್ಬೋದು. ರಾಜಕೀಯವನ್ನು ಮಾತ್ರ ಅಲ್ಲಿ ಬರುವಾಗ ಬಿಟ್ಟು ಬರಬೇಕು. ಚಪ್ಪಲಿ ಹೇಗೆ ತೆಗೆದು ಬರ್ತೇವೆ, ಅಲ್ಲಿ ರಾಜಕೀಯವನ್ನು ಅಲ್ಲಿ ನಾವು ಬಿಟ್ಟು ಬಂದರೆ ಒಳ್ಳೆಯದು ಅಂತ. ಪಕ್ಷ ಎಲ್ಲ ಮತ್ತು ಹೊರಗೆ ಹೋಗುವಾಗ ಪಕ್ಷ ಅದು ಇದೆಲ್ಲ ನಾವು ಮಾಡಿ ಅಲ್ಲಿ ಬರುವಾಗ ನಾವು ಹಿಂದೂ, ನಾನು ದೇವರ ಭಕ್ತ ಅನ್ನೋ ವಿಚಾರ ನಮ್ಮ ಮನಸ್ಸಿನಲ್ಲಿರೋದು ಒಳ್ಳೆಯದು. ಆದರೆ ಮಾತ್ರ ಅಲ್ಲಿ ಕೆಲಸಗಳು ಪರಿಪೂರ್ಣವಾಗಿ ಆಗ್ಬೋದು. ಆ ರೀತಿಯಲ್ಲಿ ಕೆಲಸ ಮಾಡೋ ಅವಶ್ಯಕತೆ ನೀವಲ್ಲ, ನಾವು ಕೆಲಸ ಮಾಡೋ ಅವಶ್ಯಕತೆ ಇದೆ. ಆ ಥರ ಮಾಡಬೇಕು. ಆಗ ನಮಗೆ ಅಲ್ಲಿ ಧಾರ್ಮಿಕ ವಿಚಾರಗಳು, ಹಿಂದುತ್ವ ಇರ್ಬೋದು, ಬಾಕಿದೆಲ್ಲ ಆಗುವಂಥದ್ದು ಆಗ್ತದೆ. ಅತಿಥಿ ಸತ್ಕಾರ ಹೇಗೆ ಮಾಡ್ಬೋದು, ಅನ್ನ ಸಂತರ್ಪಣೆಗಳನ್ನ ಹೇಗೆ ಮಾಡ್ಬೋದು ಅಂದರೆ ಎಲ್ಲರಿಗೂ ಬರುವವ್ರಿಗೆ ಕೂತು ಊಟ ಮಾಡುವವ್ರಿಗೆ ಕೂತು ಊಟ, ಯಾರು ಬಂದವರನ್ನು ಊಟ ಇಲ್ಲ ಅಂತ ಹೇಳಬಾರ್ದು. ಎಲ್ಲರಿಗೂ ಊಟ ಮಾಡಿ ಬಳಸಿ ಆ ಶುಚಿತ್ವವನ್ನು ಕಾಪಾಡಿಕೊಳ್ಳುವಂಥದ್ದು. ಬರುವಂಥವರು ಬೇರೆ ಊರಿಂದ ಬರ್ತಾರೆ, ಅವರಿಗೆ ಕಚೇರಿಗೆ ತಂದೊಂದು ಶಾಲು ಹಾಕುವಂಥದ್ದು. ಆಮಂತ್ರಣ ಪತ್ರಿಕೆ ಇವತ್ತು ಬಿಡುಗಡೆ ಮಾಡಿದ್ವಿ. ನಾವು ಎಷ್ಟು ಆಮಂತ್ರಣ ಪತ್ರಿಕೆ ಕೊಡ್ತೀವಿ ಅನ್ನೋದನ್ನು ಬೇಕು. ಪ್ರಿಂಟ್ ಮಾಡಿ ಇಲ್ಲಿ ಅಧ್ಯಕ್ಷರು ಮಾಡಿ ಆದರೆ ಅಧ್ಯಕ್ಷರನ್ನು ಎಲ್ಲ ಅಧ್ಯಕ್ಷರು ಮಾಡಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಅಷ್ಟೊಂದು ಸಮಿತಿಗಳು ಮಾಡಿದವರು ಕೂಡ ಅವರು ಸರಿಯಾಗಿ ಕಾರ್ಯನಿರ್ವಹಣೆ ಮಾಡಬೇಕು. ಒಂದು ಕನಿಷ್ಠ ನೀವೊಂದು 6,000 ಆಮಂತ್ರಣ ಪತ್ರಿಕೆ ಆದರೂ ನೀವು ಕೊಡುವಂಥ ಕೆಲಸ ಅದು. ನಾನು ಒಂದು ಉದಾಹರಣೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಮೊನ್ನೆ ನಾವು ನಲಿಲು ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಬ್ರಹ್ಮಕಲಶ ಮಾಡಿದ್ವಿ. ಮೊನ್ನೆ ಅವರು ಒಂದು 25 ಲಕ್ಷದಲ್ಲಿ ಬ್ರಹ್ಮಕಲಶ ಮಾಡೋದು ಎಲ್ಲ ಆಲೋಚನೆಗಳು. ನನ್ನನ್ನು ಕೂಡ ಗೌರವಾಧ್ಯಕ್ಷ ಮಾಡಿದರು. ನನಗೆ ಅಧಿವೇಶನ ಇರುವ ಕಾರಣ ಪೂರ್ತಿ ಅವರ ಜೊತೆ ತೊಡಗಿಸಿಕೊಂಡಿರಲಿಕ್ಕೆ ಆಗಲಿಲ್ಲ. ಆದರೂ ನಾನು 4-5 ಮೀಟಿಂಗ್ಗಳನ್ನು ಮಾಡಿ ಅಲ್ಲಿ ಹೋಗಿದ್ದೆ.
ಅಲ್ಲಿ ನಾವು ಫಸ್ಟ್ ಒಂದು ಡಿಸಿಷನ್ ಮಾಡಿದಂತೆ 6,000 ಆಮಂತ್ರಣ ಪತ್ರಿಕೆ ವಿತರಣಾ ಸಮಿತಿಯವ್ರ ಹತ್ರ ಕೇಳಿದ್ವಿ, ನೀವು 6,000 ಆಮಂತ್ರಣ ಪತ್ರಿಕೆ ವಿತರಣೆ ಮಾಡ್ತೀರಾ ಅಂದರೆ ಬಿಸಾಕೋದಲ್ಲ, ಎಲ್ಲ ಮನೆಗೆ ಗ್ರಾಮಕ್ಕೆ ಪ್ರತಿ ಸುತ್ತಮುತ್ತದ ಗ್ರಾಮಕ್ಕೆ ಮನೆ ಮನೆಗೆ ಹೋಗಿ ಆಮಂತ್ರಣ ಪತ್ರಿಕೆಯನ್ನು ಕೊಡಬೇಕು. ಅದು ಆಗ್ತದೆ. 6,000 7,000 ಆಮಂತ್ರಣ ಪತ್ರಿಕೆಯನ್ನು ನಾವು ಅಲ್ಲಿ ವಿತರಣೆ ಮಾಡಿದ್ವಿ. ಅವರು 25-30 ಲಕ್ಷದಲ್ಲಿ ನಾವು ಬ್ರಹ್ಮಕಲಶ ಮಾಡಿದ್ವಿ. ದುಡ್ಡು ಒಂದು ಇದೆಲ್ಲ ದುಡ್ಡು ಬರ್ಬೇಕಪ್ಪ ಅಂತ ಹೇಳಿದ್ರು. ಆ ಒಂದು ಎಲ್ಲ ಬಜೆಟ್ ಈತೆ ಜನ ಅಂತ ಹೇಳ್ತೇವೆ. ನಾನು ಹೇಳಿದ್ವಿ ನೀವು ಆಮಂತ್ರಣ ಪತ್ರಿಕೆ ಕೊಡಿ. ಆನಂತರ ಆಮಂತ್ರಣ ಪತ್ರಿಕೆ ಕೊಡುವಂಥ ಕೆಲಸವನ್ನು ಮಾಡಿದ್ವಿ. ಆನಂತರ ಊಟದ ವ್ಯವಸ್ಥೆಯನ್ನು ಹಾಗೆ ಎಲ್ಲ ಊಟದ ವ್ಯವಸ್ಥೆಯನ್ನು ಕೂತ್ಕೊಂಡು ಮಾಡುವವರಿಗೆ ಕೂಡ ಯಾರಿಗೆಲ್ಲ ಇಲ್ಲಿಂದ ಮದುವೆ ಆಗಿ ಹೋಗಿದವ್ರಿಗೆ ಯಾರು ಇನ್ವಿಟೇಷನ್ ಕಳಿಸೋದು, ಮದುವೆ ಆಗಿ ಬಂದವರಿಗೆ ಕಳಿಸೋದು, ಅಲ್ಲಿ ಬರಲಿಕ್ಕೆ ಹೋಗೋರು, ಊರಿನ ಪ್ರಮುಖರಿಗೆ, ಬೇರೆಯವರಿಗೆ ಎಲ್ಲರಿಗೂ ಆಮಂತ್ರಣ ಪತ್ರಿಕೆ ಕೊಡುವ ಒಂದು ಕೆಲಸವನ್ನು ನಾವು ಮಾಡಿದ್ವಿ. ಬ್ರಹ್ಮಕಲಶದ ಸಮಯದಲ್ಲಿ ನಮಗೆ 96 ಲಕ್ಷ ರೂಪಾಯಿ ಕಲೆಕ್ಷನ್ ಬಂದಿದೆ. 25 96 ಲಕ್ಷ ರೂಪಾಯಿ ಬಂದು 22 ಲಕ್ಷ ರೂಪಾಯಿ ಅಲ್ಲಿ ಉಳಿಕೆಯಾಗಿದೆ. ಲೆಕ್ಕ ಎಲ್ಲ ಮಾಡಿ 22 ಲಕ್ಷ ಉಳಿಕೆಯಾಗಿದೆ ಅಂತ ಹೇಳಿದ್ದಾರೆ. ಒಂದೊಂದೇ ಉದಾಹರಣೆ. ಯಾರಿಗೂ ನಾನು ಹೇಳಿದೆ ಅವ್ರಿಗೆ ಅಪ್ಪ ಕಜ್ಜಾಯ ಮಾಡಬೇಕು ಅಂತ. ಮೊನ್ನೆ ಅಲ್ಲಿಯೂ ನಾನು ಒಂದು ಮಾಹಿತಿಯನ್ನು ಕೊಟ್ಟೆ, ಅಪ್ಪ ಕಜ್ಜಾಯ ಮಾಡಬೇಕು. ಪ್ರಸಾದದಲ್ಲಿ ಕೊಡುವುದು ಅಂತ ಹೇಳಿದ್ರೆ, ಈ ಪ್ರಸಾದ ಕೊಡುವಾಗಲೂ ಅದರಲ್ಲಿ ತಿನ್ನಲಿಕ್ಕೆ ಏನೂ ಸಿಗೋದಿಲ್ಲ. 2 ತೆಂಗಿನಕಾಯಿ, ಒಂದು ಬಜ್ಜಿಲಿ ಮುದ್ದೆ ಮಾಡಿ ಕೊಟ್ಟರು. ಅದನ್ನು ಈಗ ಬಜ್ಜಿಲಿ ಅವಳಕ್ಕೆ ಯಾರು ತಿಂತಾರೆ? ದನಕ್ಕೆ ಹಾಕುತ್ತೆ ಕೊಂಡೋಗಿ. ಈಗ ಮೊದಲಾದರೆ ನಾವು ಹಸಿವು ಇಡ್ತು, ಮಕ್ಕಳು ತಿಂತಾಯಿದ್ರು. ಈಗ ತಿನ್ನುವರು ಯಾರಿಲ್ಲ. ಮಕ್ಕಳಿಗೆ ಕೊಟ್ಟರೆ ಅದು ಯಾರು ಬೇಡ, ಅಲ್ಲೇ ಬುಕ್ಕ ಪೆತ್ತದ ಮಡ್ಡಿಗೆ ಹಾಕುತ್ತೆ. ಅದು ಸರಿಯಾದ ಒಂದು ಅಪ್ಪ ಕಜ್ಜಾಯ ಮಾಡಿ. ಆಗ ಒಬ್ಬರು ಹೇಳಿದ್ರು ಅಪ್ಪ ಕಜ್ಜಾಯವನ್ನು ಡಾಲ್ಡದಲ್ಲಿ ಮಾಡಬಾರ್ದು ಅಂತ ಹೇಳಿ, ನೆಯ್ಯಲ್ಲಿ ಮಾಡಬೇಕು, ತುಪ್ಪದಲ್ಲಿ ಮಾಡಬೇಕು, ವ್ಯವಸ್ಥಿತ ರೀತಿಯಲ್ಲಿ ಅಪ್ಪ ಕಜ್ಜಾಯ ಮಾಡಬೇಕು. ಆಗ ಆತ ನೆಯ್ಯಿ ಎತ್ತು ಯಾರಿಗೂ ಹೋಗು, ನೆಯ್ಯಿ ಏರು ಕೊರ್ಪಣೆ ನಾನು. ಆಗ ನಾನು ಹೇಳಿದೆ, ಒಬ್ಬೊಬ್ಬರು ನೀವೊಂದು ವಾಟ್ಸಪ್ ಗ್ರೂಪಲ್ಲಿ ಹಾಕಿ ತುಪ್ಪ ಬೇಕು ಅಪ್ಪ ಕಜ್ಜಾಯಕ್ಕೆ ಅಂತ. ಅಪ್ಪ ಕಜ್ಜಾಯ 150 ಲೀಟರ್ ತುಪ್ಪ, ಒಬ್ಬೊಬ್ಬರು 5 ಲೀಟ್ರು 10 ಲೀಟ್ರು ನಿನ್ನೆ ಅಲ್ಲಿಗೆ ನಾನು ಮಾಡಿದ್ದೆ. ನಾನೇ 15 ಲೀಟ್ರ್ ತುಪ್ಪ ಕೊಟ್ಟೆ. ಈಗ ಪೂರ್ತಿ ತುಪ್ಪ 150 ಲೀಟ್ರ್ ಅಲ್ಲಿ ಬಂದಿದೆ. ಅಪ್ಪ ಕಜ್ಜಾಯದು ತುಪ್ಪ ಎಲ್ಲ ಆಯಿತು. ಅಪ್ಪ ಕಜ್ಜಾಯ ಮಾಡಲಿಕ್ಕೆ ಇಬ್ಬರು ಬೇಕಾಗ್ತದೆ. ಅದನ್ನು ಕೊಟ್ಟರೆ ಜನಗಳಿಗೂ ತಿನ್ನಲಿಕ್ಕೆ ಆಗ್ತದೆ, ದೇವರಿಗೂ ಅರ್ಪಣೆ ಆಗ್ತದೆ, ಒಳ್ಳೆಯ ಪ್ರಸಾದವನ್ನು ಕೊಟ್ಟ ದುಡ್ಡಾಗ್ತದೆ. ಯಾರಾದರೂ 2 ಪೀಸು ತಿಂತಾರೆ ಮಕ್ಕಳು, ಅವರ ತಿನ್ನುವಂಥದ್ದು ವ್ಯವಸ್ಥೆಗಳಾಗ್ತದೆ. ಇದೊಂದು ಉದಾಹರಣೆಗೆ ಹೇಳಿದ್ದು ನಾನು. ಹಾಗೆ ಕೊಡುವಂಥ ರೀತಿಯೂ ನಾವು ಸರಿಯಾಗಿರಬೇಕು. ಊಟ ಕೊಡುವಾಗಲೂ ಹಾಗೆ ಅಲ್ಲಿ ವ್ಯವಸ್ಥಿತ ರೀತಿಯಲ್ಲಿ ನಾವು ಮಾಡುವಂಥದ್ದನ್ನು ಮಾಡಬೇಕು. ದಿಕ್ಕಿಯಲ್ಲಿ ಬಂದು ಕಾರ್ಯಕ್ರಮ ಮಾಡಬೇಕು. ಊರಿನವರು ಅಡುಗೆನೇ ಮಾಡಬಾರ್ದು. ಊರಲ್ಲಿ ಮನೆಯಲ್ಲಿ ಯಾರು ಈ ಮನೆಗೆ ದೇವಸ್ಥಾನಕ್ಕೆ ಸಂಬಂಧಪಟ್ಟ 400, 350, 400 ಮನೆಗಳಿದೆ. 1,000 ಮನೆ ಇದೆಯಾ? ಆಗ ನಿಮಗೆ ಬೇಕಾದಷ್ಟು 400 ಮನೆ ಇದ್ದಲ್ಲಿ 1 ಕೋಟಿ ಕಲೆಕ್ಷನ್ ಮಾಡ್ತಾರೆ. ನಳಿನಲ್ಲಿ ಇದ್ದದ್ದು 320 ಮನೆ, 92 ಲಕ್ಷ ಬಂದಿದೆ. ನೀವು 1,000 ಮನೆ ಆದರೆ ನಿಮ್ಮ ಹತ್ರ 1.5 ಕೋಟಿ ಬರಬೇಕು. ಆ ರೀತಿ ನೀವು ಮಾಡಬೇಕು. ಎಷ್ಟು ದೇವಸ್ಥಾನ ಇದ್ದರೂ ನೋಡಿ, ಈಗ ಬೇರೆ ಬೇರೆ ದುಡ್ಡುಗೆ ನಾನು ಹೇಳೋದಿಲ್ಲ, ರಾಜ್ಯಕ್ಕೆ ಮಾತಾಡಿದಾಗ ದುಡ್ಡು ಬರ್ತದೆ ಹೆಂಗಸರಿಗೆ, ಅವರಿಗೆ ಇಲ್ಲಿಗೆ ಧಾರ್ಮಿಕ. ನಾವು ಮನೆಗೆ ಆಮಂತ್ರಣ ಕೊಡುವಂಥ ಕೆಲಸ. ಅವನು ಬಡವನಿಗೆ ಕೊಡಲಿಕ್ಕಿಲ್ಲ, ದುಡ್ಡು ಇದ್ದವನಿಗೆ ಕೊಡೋದು ಅದು ಆಗಬಾರ್ದು. ಅವಾಗ ಹಿಂದೂ ಅಂತ ಹೇಳಿದ್ರೆ ಅವರ ಮನೆಗೆ ನೀವು ಆಮಂತ್ರಣ ಮುಟ್ಟಿಸಿ, ಅದು ನಮ್ಮ ಕರ್ತವ್ಯ. ಅಲ್ಲಿ 500 ರೂಪಾಯಿ ಕೊರ್ಪೆಂಡೆ ಹಾಕಿ ಇನ್ವಿಟೇಷನ್ ಇಲ್ಲದ್ರೆ ಇಲ್ಲ, ಅದು ಆಗಬಾರ್ದು. ಎಲ್ಲ ಮನೆಗೆ ಎಲ್ಲ ಗ್ರಾಮದಲ್ಲೂ ಮನೆ ಆಮಂತ್ರಣ ಪತ್ರಿಕೆ ಮುಟ್ಟಿದರೆ ಖಂಡಿತ ನಿಮಗೆ ಬ್ರಹ್ಮಕಲಶಕ್ಕೆ ದುಡ್ಡು ಏನು ಬರೋದು ಏನು ತೊಂದರೆ ಇಲ್ಲ, ಅದು ಬಂದೇ ಬರ್ತದೆ. ಅದರಲ್ಲಿ ಪಕ್ಷ ಭೇದ ಅದು ಇದೆಲ್ಲ ಹಿಂದೂ ಮನೆ ಬಡವ ಇರಲಿ, ದುಡ್ಡು ಇದ್ದ ನೋಡಿ ಆಮಂತ್ರಣಕ್ಕಾಗಿ ಸುತ್ತಮುತ್ತ 4 ಗ್ರಾಮಕ್ಕೆ ಕೊಟ್ಟರೆ ಖಂಡಿತ ಅದು ಬರುವಂಥದ್ದು ವ್ಯವಸ್ಥೆ ಆಗ್ತದೆ. ಆ ರೀತಿಯಲ್ಲಿ ಬ್ರಹ್ಮಕಲಶವನ್ನು ಮಾಡಿದರೆ, ವ್ಯವಸ್ಥಿತವಾಗಿ ಮಾಡಿದರೆ ಖಂಡಿತ ಆ ವ್ಯವಸ್ಥೆಗಳು ಆಗ್ತದೆ. ಇವತ್ತು ದುಡ್ಡಿನ ಹಣದ ಬಗ್ಗೆ ಒಂದಷ್ಟು ಹೇಳಿದರು. ದುಡ್ಡು ನಾವು ತಪ್ಪಿಯ ಸರಿಯಾಗಿ ಗೊತ್ತಿಲ್ಲ. ನಾನು ಈಗ ಲೀಸ್ಟ್ ನೋಡ್ತಾ ಬರುವಾಗ ಒಂದು ಕಡೆ 10 ಲಕ್ಷ ಇದೆ, ಒಂದು ಕಡೆ ಅದೇ ಲೀಸ್ಟಲ್ಲಿ 5 ಲಕ್ಷ, 15 ಲಕ್ಷ ರೂಪಾಯಿ ಈ ದೇವಸ್ಥಾನಕ್ಕೆ ನಾನು ಇಟ್ಟಿದ್ದೀನಿ ಈ ಸಲ. ಅಂದರೆ 15 ಲಕ್ಷ ರೂಪಾಯಿ ಕಾಮಗಾರಿಗಳನ್ನು ನಿಮಗೆ ಯಾವ ಕಾಮಗಾರಿಗಳು ಬೇಕಾದರೂ ಬಳಸುವಂಥ ಕೆಲಸವನ್ನು ಮಾಡ್ಬೋದು. ಮೊನ್ನೆ 15 ಲಕ್ಷ ರೂಪಾಯಿ ಈ ರಸ್ತೆಗೆ ಹಣ ಇಡುವಂಥದ್ದಾಗಿದೆ. ಇನ್ನೊಂದು ಆ ಸಂಘಕ್ಕೆ ದುಡ್ಡು ಕೇಳ್ತಾ ಇದ್ದಾರೆ. ಸಂಘದ ಹೆಡ್ಡಲ್ಲಿ ನಮಗೆ ಆ ಬ್ರಿಡ್ಜಿಗೆ ಹೆಡ್ಡಲ್ಲಿ ದುಡ್ಡು ಬಂದಿಲ್ಲ, ಅದನ್ನು ಕೂಡ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಒಟ್ಟು 30 ಲಕ್ಷ ರೂಪಾಯಿ ಅನುದಾನವನ್ನು ಈ ಭಾಗದ ಈ ದೇವಸ್ಥಾನಕ್ಕೆ, ಅಂದರೆ ದೇವಸ್ಥಾನಕ್ಕೆ 15 ಲಕ್ಷ ರೂಪಾಯಿ ಇದೆ. ನಿಮಗೆ ಯಾವುದಕ್ಕೂ ಬೇಕಿದ್ರೆ ಬಳಸ್ಕೊಳ್ಳುವಂಥ, ತಡೆಗೋಡೆಗೆ ಅದನ್ನು ಬಳಸ್ಕೊಳ್ಬೇಡಿ. ತಡೆಗೋಡೆಗೆ ಬೇರೆ ದುಡ್ಡು ವ್ಯವಸ್ಥೆ ಮಾಡುವ, ನೀವು ದೇವಸ್ಥಾನಕ್ಕೆ ಅದನ್ನು ಬಳಸ್ಕೊಳ್ಳುವಂಥ ಅಭಿವೃದ್ಧಿಗೆ, ಜೀರ್ಣೋದ್ಧಾರಕ್ಕೆ ಅದನ್ನು ಯಾರಿಗೆ ಬೇಕಾದರೂ ಕೆಲಸ ಕೊಡ್ಬೋದು. 15 ಲಕ್ಷ ಬರ್ತದೆ, ಆಮೇಲೆ ಪೇಮೆಂಟನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕು. ಒಟ್ಟಿನಲ್ಲಿ ಬ್ರಹ್ಮಕಲಶದಲ್ಲಿ ನಿಮ್ಮ ಜೊತೆ ನಾನು ಯಾವಾಗಲೂ ಇರ್ತೀನಿ, ಜೊತೆಯಲ್ಲಿ ಇರ್ತೀನಿ. ನನ್ನಿಂದ ಏನೇನು ಕೆಲಸಗಳಾಗಬೇಕು, ನನ್ನಿಂದ ಏನು ಸೇವೆ ಮಾಡಲಿಕ್ಕೆ ಸಾಧ್ಯ ಇದೆ ಆ ಕೆಲಸವನ್ನು ಖಂಡಿತ ಮುಂದಿನ ದಿವಸಗಳಲ್ಲಿ ಮಾಡ್ತೀವಿ. ನೀವು ಕೂಡ ಊರಿನವರನ್ನು ಆದಷ್ಟು ಸೇರಿಸ್ಕೊಂಡು, ಆದಷ್ಟು ನಾವು ಮೊನ್ನೆ ನಳಿನಲ್ಲಿ ಇನ್ನೊಂದು ಮಾಡಿದ್ವಿ, ಬ್ರಹ್ಮಕಲಶಕ್ಕೆ ಬೇಕಾಗುವಂಥ ಐಟಮ್ಗಳು ಅದನ್ನು ವಾಟ್ಸಪ್ ಗ್ರೂಪಲ್ಲಿ ಹಾಕಿ
ಪೂರ್ತಿ ಅಕ್ಕಿ. ಈಗ ನಿನ್ನೆ ನಾನು ಅಲ್ಲಿ ಹೋಗಿ ಮಾಡುವಾಗ 15 ಕ್ವಿಂಟೋಲ್ ಅಕ್ಕಿ ಆಗಿತ್ತು ಅವ್ರ ಹತ್ರ. ನಾನು ಹೇಳಿದೆ ಹೊರಕಾಣಿಕೆ ಅಧ್ಯಕ್ಷರ ಹತ್ರ, ನೀವು 50 ಕ್ವಿಂಟೋಲ್ ಅಕ್ಕಿ ಮಾಡಬೇಕು, ಹೌದು ನಿಮ್ಮ ಟಾರ್ಗೆಟ್, ನಮಗೆ ಗೊತ್ತಿಲ್ಲ ಹೇಗೆ ಮಾಡ್ತೀರಂತ, ಎಲ್ಲಿ ಬಳಸ್ತೀರಿ, ಯಾರ ಹತ್ರ ಕೇಳ್ತೀರಿ ಏನು ಅಂತ ಗೊತ್ತಿಲ್ಲ. ನಿನ್ನೆಯಿಂದ ಕೇಳ್ತಾ ಇದ್ದೇನೆ ಎಷ್ಟು ಕ್ವಿಂಟೋಲ್ ಆಯಿತು ಅಂತ. ಇನ್ನವರೆಗೊಂದು 25 ಕ್ವಿಂಟೋಲ್ ಆಯಿತು. ಇವರೆಲ್ಲ ಸೇರಿಸಿ 1 ಕ್ವಿಂಟೋಲ್ ಎಲ್ಲ ಸೇರ್ತಾರೆ. ಅಲ್ಲಿ ಇಲ್ಲಿ ಹೋಗಬೇಕು. ಒಂದು ಹೊರಕಾಣಿಕೆ ಸಮಿತಿಯವರು, ಅದು ನೀವು ಹೋಗೋದಲ್ಲ, ಹೊರಕಾಣಿಕೆ ಸಮಿತಿಯವನಿಗೆ ಟಾರ್ಗೆಟ್ ಕೊಡಬೇಕು. ನೀನು 60 ಕ್ವಿಂಟೋಲ್ ಅಕ್ಕಿಯನ್ನು ನೀನು ಸಂಗ್ರಹ ಮಾಡಬೇಕು, ಅದು ಅವ್ರಿಗೆ ಟಾರ್ಗೆಟ್. ಮತ್ತೆ ಅಧ್ಯಕ್ಷರು ಪ್ರಿಸ್ಕ್ರಿಪ್ಷನ್ ಕೊಟ್ಟರೆ ಆಯಿತು, ಬೇರೆ ಅವರು ಕೊಟ್ಟರೆ ಯಾರು ಬೇಡ ಅಂತ ಹೇಳೋದಿಲ್ಲ. ಅದು ಭರ್ಜರಿ ಮಾಡಬೇಕು. ಆ ತರಕಾರಿ ಧರ್ಮಸ್ಥಳದಿಂದ ತರಕಾರಿ ಕೊಡ್ತಾರೆ, ಅದನ್ನೇ ಸಾಂಬಾರು ಮಾಡಬೇಡಿ. ಅವರು ಅದನ್ನು ಸಾಂಬಾರು ತಿಂದರೆ ಬಾಯಿ ಚಪ್ಪಾಗಿತ್ತು ಮತ್ತೆ ಒಂದು ವಾರ ಆಗುವಾಗ. ಆದಷ್ಟು ಅದಕ್ಕೆ ಬೇಕಾಗುವ ತರಕಾರಿ ಅವರಿಗೆ ಅನುಭವ ಇದೆ. ವಿಜೃಂಭಣೆಯಿಂದ ಮಾಡಿದರೆ ಇದೆಲ್ಲ ನಮಗೊಂದು ಸಿಗುವಂಥ ಅವಕಾಶ. ಹೊರೆಕಾಣಿಕೆ ಯಾವಾಗ ಚೆನ್ನಾಗಿ ಬರ್ತದೆ, ಜನ ಸೇರ್ತದೆ, ಅವತ್ತೊಂದು ಕನಿಷ್ಠ 3,000 ಜನರಿಗೆ ನಾವು ವ್ಯವಸ್ಥೆಗಳನ್ನು ಮಾಡಿ ಸೇರಿಸುವಂಥ ವ್ಯವಸ್ಥೆ, ಜನ ಸೇರಿಸುವಂಥದ್ದನ್ನು ಭಾರಿ ವಿಜೃಂಭಣೆಯಿಂದ ಮಾಡುವಂಥದ್ದನ್ನು ನೀವು ಮಾಡಿದರೆ ಖಂಡಿತ ಜನ ಕೂಡ ಬರ್ತಾರೆ. ಆಮಂತ್ರಣ ಪತ್ರಿಕೆ ಕೊಡೋದು ಹಾಗೆ ನಗರದಲ್ಲಿ ನೀವು ಕೊಟ್ಟರೆ ಹತ್ತಿರ ಇರುವಂಥದ್ದನ್ನು. ಮತ್ತು ರಸ್ತೆಗಳನ್ನು ಸ್ವಲ್ಪ ಅಗಲ ಮಾಡಿ ಹೋಗಿ ಬರಲಿಕ್ಕೆ ಪಾರ್ಕಿಂಗ್ ವ್ಯವಸ್ಥೆಗಳು ಬೇಕು. ಕೂತ್ಕೊಂಡು ಊಟ ಮಾಡುವಂಥದ್ದನ್ನು ನೀವು ಮಾಡಬೇಕು. ಯಾರಿಗೂ ನೀವು ಇಲ್ಲ ಅನ್ನುವ ಪ್ರಶ್ನೆಗಳನ್ನು ಮಾಡಬಾರ್ದು. ಯಾರ ಮುಖದಲ್ಲಿ, ಈ ಊರಿನವರ ಮುಖದಲ್ಲಿ ಕೋಪ ಅನ್ನೋದನ್ನು ಬಿಡಬೇಕು. ಒಂದು 10 ದಿವಸ ದಿಕ್ಕೆಲ್ಲಿ ಬಂದು ಕಾರ್ಯಕ್ರಮ ಮಾಡಬೇಕು. ಯಾಕಂತ ಹೇಳಿದ್ರೆ ಮನೆಯಲ್ಲಿ ಹೆಂಗಸರು ಅಡುಗೆ ಮಾಡಿದರೆ ಈ ಗಂಡಸರು ಮೆಲ್ಲ ರಾತ್ರಿ ಹೋಗುವ ಏನು ಮೂಡೆ ಕುಳ್ಳುವೆ ಬಾಯಿ ಚಪ್ಪೆ ಆಗ್ತದೆ ಅಂತ ಮೆಲ್ಲ ಬಿಡ್ತಾರೆ. ಅಡುಗೆನೇ ಮಾಡಬಾರ್ದು. ದಿಕ್ಕೆಲ್ಲಿ ಬಂದು ಒಂದು ವಾರ ಕಾರ್ಯಕ್ರಮ ಮಾಡಿದರೆ ಬೆಳಿಗ್ಗೆ ಚಹಾ ತಿಂಡಿ ಇಲ್ಲ, 7:30 ಗಂಟೆಗೆ ಇಲ್ಲಿ ಚಹಾ ತಿಂಡಿ ಶುರು ಮಾಡಬೇಕು. 11 ಗಂಟೆಗೆ ಹೋದರೆ ಚಹಾ ತಿಂಡಿ ಮಾಡಿ 1 ಗಂಟೆಗೆ ಊಟ ಶುರುವಾಗ್ತದೆ. ಮಧ್ಯಾಹ್ನ ಕುಡಿಯೋರಿಗೆ ಬಿಸಿ ನೀರು ಬಾಕಿದೆಲ್ಲ ವ್ಯವಸ್ಥೆ ಮಾಡಬೇಕು. ಸಾಯಂಕಾಲ ಪುನಃ ತಿಂಡಿ ಮತ್ತು ಚಹಾ 3 ಗಂಟೆ ಶುರು ಮಾಡಿದರೆ 7 ಗಂಟೆವರೆಗೆ ನಡೀತದೆ. 8 ಗಂಟೆವರೆಗೆ ಊಟ ಶುರುವಾಗ್ತದೆ. ಪ್ರಾಯದವರಿದ್ದರೆ ಅವರಿಗೆ ಊಟ ತಗೊಂಡು ಹೋಗುವ ವ್ಯವಸ್ಥೆಯನ್ನು ಮಾಡಬೇಕು. ರಾತ್ರಿಗೆ ನೀವು ಒಂದು ತೊಟ್ಟೆಗಿಟ್ಟೆಲ್ಲ ಇಟ್ಕೊಂಡು ಅವರಿಗೆ ಮನೆಗೆ ಊಟ ಮಹಿಳೆಯರು ಹೋಗುವಾಗ ತಗೊಂಡು ಹೋದರೆ, ಅವರು ಪ್ರಾಯದವರಿದ್ದರೆ ಅದಕ್ಕೆ ಊಟ ತಗೊಂಡು ಹೋದರೆ ಮತ್ತು ಮಹಿಳೆಯರಿಗೆ ಮನೆಯಲ್ಲಿ ಅಡುಗೆ ಮಾಡುವಂಥ ಕೆಲಸ ಇಲ್ಲ. ಆಗ ಆಟೋಮೆಟಿಕ್ಗಳು ಜನಗಳು ಬರುವಂಥ, ಮಕ್ಕಳು ಸೇರಿಕೊಳ್ಳುವಂಥ ಆಗ್ತದೆ. ಇಲ್ಲಾಂದರೆ ಇವರು ಅಡುಗೆ ಮಾಡಿದರೆ ಯಾಕಂದರೆ ಮಧ್ಯಾಹ್ನದೆಲ್ಲ ಯಾವುವು ಅಂತ ಹೇಳ್ಬಿಟ್ಟು ಅಲ್ಲೇ ಸ್ವಲ್ಪ ನಿಲ್ತಾರೆ. ಅಂಥದ್ದನ್ನೆಲ್ಲ ಮಾಡಿದರೆ ಬಹುಶಃ ವಿಜೃಂಭಣೆಯಿಂದ ಬ್ರಹ್ಮಕಲಶ ಆಗ್ಬೋದು. ಒಂದು ಕನಿಷ್ಠ ಒಂದು 6,000 7,000 ಜನರಿಗೆ ಊಟ ಹಾಕಿದರೆ ಒಂದು ದಿವಸಕ್ಕೆ, ನೀವು ಆ ಥರ ಟಾರ್ಗೆಟ್ ಮಾಡಿಕೊಂಡ್ರೆ ಒಂದು 6,000 7,000 ಜನರಿಗೆ ಊಟ ಹಾಕುವಂಥ ಕೆಲಸಗಳನ್ನು ಮಾಡಿದರೆ ನಿಮಗೆ 1 ಕೋಟಿ ರೂಪಾಯಿ ಬ್ರಹ್ಮಕಲಶದಲ್ಲಿ ಬರ್ತದೆ ಅಂತ ನನ್ನ ಅನುಭವ. 1 ಕೋಟಿ ರೂಪಾಯಿ ನಿಮಗೆ ಬ್ರಹ್ಮಕಲಶದಲ್ಲಿ ಮಾಡಬೇಕು. ಒಟ್ಟು ಜನಗಳನ್ನು ಹೊರಗೆ ಇದ್ದವರನ್ನು ಸೇರಿಸುವಂಥ ಕೆಲಸವನ್ನು ಮಾಡಿ ನನ್ನನ್ನು ನೀವು ಬಳಸ್ಕೊಳ್ಳಿ. ಇವರು 1-2 ಸಲ ಫೋನ್ ಮಾಡಿದಾಗ ನನ್ನ ಫೋನ್ ಕೆಲವು ಸಲ ಇರಲಿಲ್ಲ. ಮತ್ತು ಅದು ಈ ಥರ ಇಟ್ಟರೆ ಮತ್ತೆ ನನ್ನ ಫೋನ್ ನೋಡಿ ಒಂದು 10 ಫೋನ್ ರಿಂಗ್ ಆಯಿತು. ಮತ್ತು ನನಗೆ ಬೈತಾರೆ ಜನದ, ಅದೇ MLA ಫೋನ್ ಏನಿದೆ ಓಡಿದೆಪ್ಪು ತೆಗಿಲಿಕ್ಕೆ ಆಗ್ತದೆ, ಕೆಲವು ಸಲ ಆಗೋದಿಲ್ಲ. ಈಗ ಯಾರಾದರೂ ನನ್ನ PA ನಂಬರನ್ನು ತಗೊಂಡು ನೀವು ಟೈಮಿಂಗ್ ಜೋಡಣೆ ಮಾಡಿದರೆ ನಾನು ಬರ್ತೀನಿ, ನನಗೇನಿಲ್ಲ, ಬರುವಂಥ ಕೆಲಸ ಮಾಡ್ತೀನಿ. ದೇವಸ್ಥಾನದ ಎಲ್ಲ ಕೆಲಸಗಳನ್ನು ನನ್ನನ್ನು ನಾನು ತೊಡಗಿಸುವಂಥ ಕೆಲಸವನ್ನು ಮಾಡ್ತೀನಿ. ಈಗ ತಾನೇ 15 ಲಕ್ಷ ರೂಪಾಯಿ ಇಡುವಂಥದ್ದು ಕೆಲಸ ನನ್ನ ಕಡೆಯಿಂದ ಆಗಿದೆ. ಇನ್ನೊಂದು ರಸ್ತೆಗೆ ಇಟ್ಟಿದ್ದೀನಿ. ಮುಂದಿನ ದಿವಸಗಳಲ್ಲೂ ನಿಮಗೆ ಏನಾದರೂ ನನ್ನ ಕಡೆಯಿಂದ ಆಗುವಂಥದ್ದು ಫುಲ್ಲು ಸಹಕಾರ ಕೊಡುವಂಥ ಕೆಲಸವನ್ನು ಮಾಡ್ತೀನಿ. ಉಪಯೋಗಿಸ್ಕೊಳ್ಳುವಂಥದ್ದು ನಿಮ್ಮ ಕೆಲಸ. ಆಗಾಗ ಏನೇನು ಕಾರ್ಯಕ್ರಮ ಇದೆ ನಮಗೆ ಕೇಳಿ ಬರಲಿಕ್ಕೆ ಸ್ವಲ್ಪ ಕಷ್ಟ, ನಮ್ಮ ಪರಿಸ್ಥಿತಿ ಆ ರೀತಿ ಇದೆ. ಈಗ 5 ಗಂಟೆಯಿಂದ ಪಾನಾಜಿಯಲ್ಲಿ ಕಾಯ್ತಾ ಇದ್ದಾರೆ. ಹಾಗೆ ಫುಲ್ಲು ಸಮಯವನ್ನು ಆ ಬ್ರಹ್ಮಕಲಶ ಸಮಯದಲ್ಲಿ ನಾನು ಕೊಡುವಂಥ ಕೆಲಸವನ್ನು ಮಾಡ್ತೀನಿ. ಒಟ್ಟಿನಲ್ಲಿ ನಾವು ಒಂದೇ ತಾಯಿಯ ಮಕ್ಕಳ ರೀತಿ ಆ ದೇವರ ಕೆಲಸವನ್ನು ಮಾಡುವಂಥ ಅವಶ್ಯಕತೆ ಇದೆ. ಅದರಲ್ಲಿ ನನ್ನನ್ನು ನಾನು ತೊಡಗಿಸಿಕೊಳ್ಳುವಂಥ ಕೆಲಸವನ್ನು ಮಾಡ್ತೀನಿ. ಮುಂದಿನ ದಿವಸಗಳಲ್ಲೂ ಬೇರೆ ಬೇರೆ ವಿಚಾರ, ನಿಮ್ಮ ಹೊರೆಕಾಣಿಕೆ ಇರ್ಬೋದು, ನಿಮ್ಮ ಅಪಗಜ್ಜದ 2 ಜನರಿಗೆ ವಸ್ತುವನ್ನು ಕೊಡಿ. 1 ಟಿನ್ನು ತುಪ್ಪ ನಾನೇ ಕೊಡ್ತೀನಿ ಅದರಲ್ಲಿ ನನ್ನ ಲೆಕ್ಕದಲ್ಲಿ. ಹಾಗೆ 1 ಟಿನ್ನು ಇವರು 1 ಟಿನ್ನು ಕೊಡ್ತಾರೆ, 2 ಟಿನ್ ಆಯಿತು. ಒಟ್ಟು ನಿಮಗೆ ಒಂದು 150 ಲೀಟ್ರ್ ಬೇಕಾಗ್ತದೆ ಅಪ್ಪಗಜ್ಜೆ. ಇವರು 1 ಲೀಟ್ರ್ ತಂದು ಕೊಡ್ತಾರೆ. 3 ಟಿನ್ನು 15 30 45 ಲೀಟ್ರ್ ಆಯಿತು. ಇನ್ನೊಂದು 50 ಲೀಟ್ರ್ ಮಾಡಿ ಅಪಗಜ್ಜೆಯನ್ನು ಮಾಡುವಂಥ ಕೆಲಸ ಮಾಡಿ. ಅದರಲ್ಲಿ ಈ ರೀತಿ ಜೋಡಣೆಗಳನ್ನು ಮಾಡಿಕೊಂಡು ವಿಶೇಷವಾಗಿ ಬ್ರಹ್ಮಕಲಶವನ್ನು ಮಾಡಬೇಕು. ನನ್ನನ್ನು ನೀವು ಗೌರವ ಕೊಟ್ಟು ಬ್ರಹ್ಮಕಲಶದ ಗೌರವಾಧ್ಯಕ್ಷನಾಗಿ ಮಾಡಿದಿರಿ. ನಾನು ನಿಮ್ಮೆಲ್ಲ ಆಶೀರ್ವಾದದಿಂದ ಶಾಸಕನಾಗಿ ಬಂದಿದ್ದೀನಿ. ನನ್ನನ್ನು ದೇವರ ಕೆಲಸಕ್ಕೆ ಎಷ್ಟೆಷ್ಟು ರೀತಿಯಲ್ಲಿ ನೀವು ಬಳಸ್ಕೊಳ್ಳಿಕ್ಕೆ ಆಗ್ತದೆ, ನಾನು ಅದಕ್ಕೆ ಬೇಡ ಅನ್ನೋ ವಿಚಾರ ಇಲ್ಲ. ಬಳಸ್ಕೊಳ್ಳುವಂಥದ್ದು ನಿಮ್ಮದು. ನಾವು ಕೆಲಸ ಮಾಡೋದು ನನ್ನ ಕೆಲಸ, ಖಂಡಿತ ಅದನ್ನು ಮಾಡ್ತೀನಿ. ಇಲ್ಲಿ ಯಾವುದೇ ರೀತಿಯ ವ್ಯತ್ಯಾಸಗಳಿಲ್ಲದೆ ನಾವು ಆ ಬ್ರಹ್ಮಕಲಶಕ್ಕೆ ದೇವರ ಕೃಪೆಗೆ ಪಾತ್ರರಾಗಲಿಕ್ಕೆ ಏನೇನು ನಮ್ಮಿಂದ ಸಹಾಯ ಮಾಡಲಿಕ್ಕೆ ಸಾಧ್ಯ ಇದೆ ಅದನ್ನು ಮಾಡಿಕೊಂಡು ಒಳ್ಳೆಯ ರೀತಿಯ ಬ್ರಹ್ಮಕಲಶವನ್ನು ಮಾಡುವ ಅನ್ನುವ ಮಾತನ್ನು ಹೇಳುತ್ತಾ
ನಿಮಗೆಲ್ಲ ವಂದಿಸಿ ಇವತ್ತು ಉದ್ಘಾಟನೆ ಬಿಡುಗಡೆ ಮಾಡಿದಂಥ ಆಮಂತ್ರಣ ಪತ್ರಿಕೆ ನಿಮ್ಮ ಹತ್ರ ವಿನಂತಿ ಮಾಡಿಕೊಳ್ಳೋದು ಇಷ್ಟೇ. ಯುವಕರ ತಂಡವನ್ನು ಮಾಡಿ ಸುಮಾರು 6,000ರಿಂದ ನಾಳೆ ಒಂದು ಆಮಂತ್ರಣ ಪತ್ರಿಕೆ ಕೊಡುವಂಥ ಕೆಲಸಗಳಾಗಿ ಒಬ್ಬರು ಅದನ್ನು ಮಾನಿಟ್ರ್ ಮಾಡಿ ಸುಮಾರು 6,000 ಕನಿಷ್ಠ ಆಮಂತ್ರಣ ಪತ್ರಿಕೆಗಳನ್ನು ಯಾರು ಶ್ರೀಮಂತ ಬಡವ ಅಂತ ನೋಡದೆ ಪ್ರತಿ ಹಿಂದೂ ಮನೆಗಳಿಗೆ ಅದನ್ನು ಮುಟ್ಟಿಸುವಂಥ ಕೆಲಸವನ್ನು ಮಾಡಿದರೆ ಖಂಡಿತ ಯಶಸ್ವಿ ಬ್ರಹ್ಮಕಲಶ. ನಮಗೆ ಮಾತ್ರ ಬ್ರಹ್ಮಕಲಶ ಅಂತಲ್ಲ, ಇಡೀ ಊರಿನವರು ನಾಡಿದ್ದು ಹೇಳಬೇಕು, ಕಾರ್ಪಾಡಿಗೆ ಹೋಗಿದ್ದೇವೆ, ಹೇಗಿತ್ತು ಬ್ರಹ್ಮಕಲಶ, ಯಾವ ರೀತಿ ಅದನ್ನು ನೋಡಿಕೊಳ್ಳುವಂಥ ಜವಾಬ್ದಾರಿ ನಮ್ಮ ಹತ್ರ ಇದೆ. ನಾನು ಮುಂದೆ ಮೀಟಿಂಗಲ್ಲಿ ಹೇಳ್ತೇನೆ ಯಾವ ರೀತಿ ನಾವು ಮಾಡಬೇಕು, ಯಾವ ರೀತಿ ವ್ಯವಸ್ಥೆಗಳು ಮಾಡ್ಬೋದು, ಅದನ್ನೆಲ್ಲ ನಾವು ಜೋಡಣೆ ಮಾಡಿ ಬಂದವರಿಗೂ ಕೂಡ ಹಾಗೆ ಒಂದು ಅರ್ಧ ಗಂಟೆ ಬಟ್ಟಲು ಹಿಡ್ಕೊಂಡು ಊಟಕ್ಕೆ ನಿಲ್ಲೋದು ಅದೆಲ್ಲ ಆಗಬಾರ್ದು. ವ್ಯವಸ್ಥಿತ ರೀತಿಯಲ್ಲಿ ಬಟ್ಲಲ್ಲಿ ಊಟ ಕೊಡೋದಿದ್ರೆ ಬಟ್ಲು ತೊಳೆದು ಬಿಸಿ ನೀರಲ್ಲಿ ತೊಳೆದು ಊಟ ಕೊಡಬೇಕು, ಇಲ್ಲ ಹಾಳೆ ತಟ್ಟೆಯಲ್ಲಿ ಊಟ ಕೊಡಬೇಕು. ಕೂತು ಊಟ ಮಾಡುವವರಿಗೆ ಎಲ್ಲ ಬಾಳೆ ಎಳೆಯಲ್ಲಿ ಕೂತು ಊಟ ಮಾಡಬೇಕು. ಮಕ್ಕಳು ಇದ್ದವರು, ಮಹಿಳೆಯರು ಮತ್ತು ಯಾರಾದರೂ ಪ್ರಾಯದವರು ಬಂದರೆ ಅವರಿಗೆ ಕೂತು ಊಟ ಮಾಡುವಂಥ ವ್ಯವಸ್ಥೆ ಮಾಡಬೇಕು. ಕುಡಿಯಲಿಕ್ಕೆ ಬಿಸಿ ನೀರು ಕೊಡುವಂಥ ವ್ಯವಸ್ಥೆಗಳಾಗಬೇಕು. ಯಾರೂ ಕೂಡ ಗೊಂದಲ ಇಲ್ಲದೆ ಅಲ್ಲಿ ಕೂತ್ಕೊಂಡು ರಾಶಿ ಬಿದ್ದುಕೊಂಡು ಬರ್ಪೆಯ ದೇವಸ್ಥಾನದವಳ ಸತ್ತ ಪಾಪೇಡ ನೋ, ಶುಡ್ ಬಿ ಪ್ರಾಪರ್ ಮ್ಯಾನರ್, ಪರ್ಫೆಕ್ಟಾಗಿ ಅಷ್ಟು ಚೆಂದ. ಊಟನೂ ಮಾಡುವಾಗ ಅಡುಗೆ ಅವರು ಹೇಳ್ತಾರೆ ಎಂತ ಮಾಡೋದು ಅಡುಗೆಗೆ, ಒಂದು ಗೊಜ್ಜು ಮಲ್ಪಗ ಅವು ಮಲ್ಪಗ ಒಂದು ಸಾಂಬಾರು ಮಲ್ಪಗ ಸಾಂಬಾರು ಬ್ರಹ್ಮಗಳ ಒಣಸದ್ದು ಬಿಡಲೇಬಾರ್ದು. ಯಾವಾಗಲೂ ನಾವು ಹೋಗಿ ಬಸ್ ಕಂಡಕ್ಟರ್ ನೋಡಿ, ನೀವು ಬ್ಯಾಂಗ್ಳೂರಿಗೆ ಬಸ್ಸಿಗೆ ಹೋಗಿ ಬಸ್ ಬುಕ್ ಮಾಡಲಿಕ್ಕೆ ಹೋಗಿ ಸೀಟ್ ಉಂಟನ್ನ ಸಿಟಿ ಬಸ್ ಪೂರ ಫುಲ್ಲು ಬುಕ್ಕ ಹೂ ಉಂಟು ಪಿರಾವದ ಮುಜ್ಜಿ ಸೀಟು ಉಂಟು 26, 27, 28 ನನಗೆ ಬೋಡ್ಚಪ್ಪ ಗೋಪೇಡ ಬಲ್ಲೆ ನಾವು ಎದುರು ಒಂಜಿ ಖಾಲಿ ಉಂಟು ಅಂತ ಅಣ್ಣ ಅಲ್ಲಿ ಇದೆ. ಅದನ್ನು ಫಸ್ಟಿಗೆ ಬೇಡದನ್ನು ಮಾರಿ ಆಮೇಲೆ ಇದನ್ನು ಮಾರಲಿಕ್ಕೆ ಅಡುಗೆ ಮಾಡುವಾಗಲೂ ಸ್ವಲ್ಪ ಹಾಗೆ ಇವರು ಮಾಡ್ತಾರಂತೆಲ್ಲ ಹೇಳಿದ್ದು ನನ್ನ ಅನುಭವಗಳು ನಿಮ್ಮ ಹತ್ರ ಹಂಚಿಕೊಂಡು. ಎಂತ ಸಾಂಬಾರೆಲ್ಲ ಹೆಂಚ ಎಲ್ಲ ಕುಂಬಳಲ್ಲ ಕೆಂಬಳ ಭಾತ ಸಾರು ಮಲ್ಪಕ ಬುಕ್ಕೊಂದು ಇಂದು ಮಲ್ಪಕ ಅದನ್ನೆಲ್ಲ ಇಲ್ಲ. ಫಸ್ಟ್ ಕ್ಲಾಸ್ ಊಟಗಳಾಗಬೇಕು. ನೀವು ವ್ಯವಸ್ಥಿತ ರೀತಿಯಲ್ಲಿ ಮಾಡಿ ಲತ್ತನೆ ಪಲ್ಯ ಆದರೆ ಲತ್ತನೆ ಬರಬೇಕು. ಸಾಂಬಾರು ಬಂದರೆ ಅದರಲ್ಲಿ ಕುಳುಂದ ಸಿಗಬೇಕು. ಒಳ್ಳೆ ಬೆಂಡೆಕಾಯಿ ಎಲ್ಲ ಹಾಕಿ ತುಂಡು ತವತೆಗೆ ತವತೆಕಾಯಿ ಊರ ಪಾಡ್ದು ಎಡ್ಡೆ ಬಾಯಿಗೆ ರುಚಿ ಅವರು ಅವಾಗ ಬಂದ್ಪೇರು ಭಾರಿ ಸೋಕದ ಒಣಸ್ಯ ಇಂಚಿನ ದೇವರನ ದರ್ಶನ ದೂಕದ ದೇವಸ್ಥಾನ ಅಡ್ಡೆ ಒಣಸಿ ಬಲ್ತೆ ಕಡಪುಡಿ ಇರಲಿ ಓಡ ನೀರು ಬಿಸಿ ನೀರು ಬೇಕಾದ್ರೆ ಬಿಸಿ ನೀರು ಎಂಥದ್ದು ಇಲ್ಲ ಅಂತ ಇಲ್ಲ. ಯಾರು ನಗ್ತಾನೆ ಇರಬೇಕು ಈ ಊರಿನವರು. ಯಾರು ಕೋಪ ಅನ್ನೋದು ಮನಸ್ಸಿನಲ್ಲೆಲ್ಲ ಮನೆಯಲ್ಲಿ ಬಿಟ್ಟು ಬರಬೇಕು. ಮನೆಯಲ್ಲಿ ಗಲಾಟೆ ಮಾಡಿ ಅಂತ ಹೇಳಿದಲ್ಲ ಹಾಗೂ ಅಲ್ಲಿ ಆ ಸಂತೋಷದಲ್ಲಿ ನಾವು ಅವರನ್ನು ಅತಿಥಿ ಸತ್ಕಾರ ಕೊಡುವಂಥ ಕೆಲಸಗಳನ್ನು ನಾವು ಮಾಡಿದರೆ ಅದು ಪರಿಪೂರ್ಣ ಬ್ರಹ್ಮಕಲಶ ಅಂತ ಹೇಳ್ತಾರೆ. ಆ ರೀತಿ ಮಾಡ್ತೀರಂತ ನನಗೆ ಧೈರ್ಯ ಇದೆ. ನನ್ನನ್ನು ಕೂಡ ನಾನು ತೊಡಗಿಸ್ಕೊಳ್ಳಿ. ನಂದು ಒಂದು ಸೇವೆ ಇದೆ ಪ್ರತಿ ಬ್ರಹ್ಮಕಲಶದಲ್ಲಿ. ಊಟ ಮಾಡಿ ಆಗಿದ್ದ ಎಂಜಲು ಇಳೆಯನ್ನು ತೆಗೆಯುವಂಥದ್ದು ನಂದು ಒಂದು ಇದು. ನಾನು ಕನಿಷ್ಠ ಲಾಸ್ಟಿನ ಒಂದು ಸೇವೆಯನ್ನು ಮಾಡುವುದು ಅಂತ ಅದರನ್ನು ಕೂಡ ಇಲ್ಲಿಯೂ ಮಾಡ್ತೀನಿ, ಬ್ಯಾಕಿದಲ್ಲಿ ಹೋದಲ್ಲೆಲ್ಲ ಮಾಡ್ತೀನಿ. ನೀವು ಕೂಡ ಅದೇ ಮನಸ್ಥಿತಿಯಲ್ಲೆಲ್ಲ ಇರಬೇಕು. ಐನ ದೆಪ್ಪೆರಾಪುಜಿ, ಹಿಂದೂ ದೆಪ್ಪೆರಾಪುಜಿ, ಕಜಾವು ದೆಪ್ಪೆರಾಪುಜಿ ಇದು ಮಾಡಿದಂತೆ ನಮ್ಮ ಮನಸ್ಥಿತಿ ಇರಬಾರ್ದು. ನಾವು ಅದನ್ನೆಲ್ಲದನ್ನು ಮಾಡಲಿಕ್ಕೆ ಬದ್ಧರಾಗಿರಬೇಕು. ಸೇವೆ ಮೂಲಕ ಅದನ್ನು ಅರ್ಪಣೆ ಮಾಡುವಂಥ ಕೆಲಸಗಳು ಮಾಡಿದಲ್ಲಿ ಒಳ್ಳೆಯ ಬ್ರಹ್ಮಕಲಶ ಆಗ್ತದೆ ಅನ್ನೋ ಮಾತನ್ನು ಹೇಳ್ತಾ ಪ್ರೀತಿ ಇಟ್ಟು ಕರೆದ ನಿಮಗೆಲ್ಲ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ವಸ್ತುನಿಷ್ಠತೆ, ವಿಶ್ವಾಸಾರ್ಹತೆ, ನಿಖರತೆಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು, ಜನಮನದ ಪ್ರತಿಧ್ವನಿ.